ನಿಮಿಷಗಳ ಒಳಗೆ ಇಲ್ಲಿರುವ ಎಲ್ಲರೂ ಕೂಡ ಸೈಲೆಂಟ್ ಆಗಿ ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು. 1 ನಿಮಿಷ ಇರುವ ಸಮಯದಲ್ಲಿ ಬೋಲೋ ಭಾರತ್ ಮಾತಾ ಕಿ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗ್ತೇನೆ. ಆಗ ಎಲ್ಲರೂ ಜೈ ಅಂತ ಹೇಳಿ ಒಮ್ಮೆ ನಿಶ್ಶಬ್ದವಾಗಿ ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಆದರಣೀಯರೇ, ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನಾಡಿನ 80ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಮಾನ್ಯ ಸಹಾಯಕ ಆಯುಕ್ತರಿಂದ ರಾಷ್ಟ್ರ ಧ್ವಜಾರೋಹಣ, ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರ ಅಧ್ಯಕ್ಷತೆ, ವಿವಿಧ ಇಲಾಖೆಗಳ ಸಹಕಾರ, ಮಾಧ್ಯಮ ಮಿತ್ರರ ಸಹಕಾರ, ವಿವಿಧ ವಿದ್ಯಾಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತು ಅದ್ದೂರಿಯಾಗಿ 80ನೆಯ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತೆ. ಮೊದಲಿಗೆ ವಂದೇ ಮಾತರಂ ಮೊಳಗತ್ತೆ, ಆ ಬಳಿಕ ರಾಷ್ಟ್ರಗೀತೆಯೊಂದಿಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರುತ್ತೆ, ಆಕರ್ಷಕ ಪಥಸಂಚಲನ ನೆರವೇರುತ್ತೆ. ಅದಾದ ನಂತರ ಮಾನ್ಯ ಸಹಾಯಕ ಆಯುಕ್ತರಿಂದ ನಾಡಿಗೆ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದೇಶ, ಆ ಬಳಿಕ ಧನ್ಯವಾದ ಸಮರ್ಪಣೆ ಕೊಟ್ಟು 15 ನಿಮಿಷದ ಕಾರ್ಯಕ್ರಮ ಮಾತ್ರ ಇಲ್ಲಿ ನಡೆದು ಪುರಭವನದ ಒಳಭಾಗದಲ್ಲಿ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಧಕರ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಉಪಸ್ಥಿತಿ ಇರುವ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕು ಅನ್ನುವ ವಿನಂತಿಯನ್ನ ನಾವು ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಇನ್ನು 7 ನಿಮಿಷ ಸಮಯ ಇದೆ. 7 ನಿಮಿಷದಲ್ಲಿ ಮಾನ್ಯ ಸಹಾಯಕ ಆಯುಕ್ತರು ಮತ್ತು ಶಾಸಕರ ಆಗಮನ ಆಗುತ್ತೆ. ಅಲ್ಲಿಂದ ಕಾರ್ಯಕ್ರಮ ಆರಂಭಗೊಂಡು 15 ನಿಮಿಷಗಳು ಮಾತ್ರ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಪುತ್ತೂರು ಗ್ರಾಮಾಂತರ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾಗಿರುವ ಸುಷ್ಮಾ ಜಿಬಿ ಇವರ ನೇತೃತ್ವದಲ್ಲಿ ಆಕರ್ಷಕ ಪಥ ಸಂಚಲನ ಕಾರ್ಯಕ್ರಮ ನೆರವೇರುವುದಿದೆ. ಪುತ್ತೂರಿನ ಸಂತ ಫಿಲೋಮಿನ ವಿದ್ಯಾಸಂಸ್ಥೆಯ ಆರ್ಮಿ ಮತ್ತು ನೇವಿ ಕೆಡೆಟ್ ವಿದ್ಯಾರ್ಥಿಗಳ ಆಕರ್ಷಕ ಪಥ ಸಂಚಲನ, ರಾಮಕೃಷ್ಣ ವಿದ್ಯಾಸಂಸ್ಥೆಯ ಏರ್ಫೋರ್ಸ್ ವಿದ್ಯಾರ್ಥಿಗಳಿಂದ ಪಥ ಸಂಚಲನ, ಪೊಲೀಸ್ ಇಲಾಖೆ ಪುತ್ತೂರು ಶ್ರೀಯುತ ಗಂಗಾಧರ್ ಅವರ ನೇತೃತ್ವದಲ್ಲಿ ತಂಡ ಅಂತಿಮ ಸಿದ್ಧತೆಯಲ್ಲಿದೆ. ಜೊತೆಗೆ ಶ್ರೀಯುತ ಜಗನ್ನಾಥ್ ಇವರ ನೇತೃತ್ವದಲ್ಲಿ ಸೈಯದ್ ಇಬ್ರಾಹಿಂ ಅವರ ನಾಯಕತ್ವದೊಂದಿಗೆ ನಾಡಿನ 80ನೆಯ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರೀಯ ಧ್ವಜಾರೋಹಣವನ್ನ ನೆರವೇರಿಸುವರೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಜೊತೆಗೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಪುತ್ತೂರು ಉಪವಿಭಾಗದ ಸಾಮಾನ್ಯ ಸಹಾಯಕ ಆಯುಕ್ತರ ಧ್ವಜಾರೋಹಣದೊಂದಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಿದ್ಯಾಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ನಿಮ್ಮ ಘೋಷಣೆಗಳು ಸ್ಟಾಪ್ ಆಗಬೇಕು, ನಂತರ ಪುನಃ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಪ್ಲೀಸ್. ಇದೀಗ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ 80ನೆಯ ರಾಷ್ಟ್ರ ಧ್ವಜಾರೋಹಣದ ಪ್ರಯುಕ್ತ ದಕ್ಷಿಣ ಭಾರತದ 2017ರಲ್ಲಿ ಅಂಬಿಕಾ ಸಮೂಹ ವಿದ್ಯಾಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಅಮರ್ ಜವಾನ್ ಜ್ಯೋತಿಗೆ ರೀಟ್ ಸಮರ್ಪಣೆ ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮತ್ತು ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಲಿರುವ ಪುತ್ತೂರು ಉಪವಿಭಾಗದ ಸಾಮಾನ್ಯ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಹಾಗೂ ಅತಿಥಿ ಬಂಧುಗಳ ಸಹಕಾರದೊಂದಿಗೆ ರೀಟ್ ಸಮರ್ಪಣೆ ನೆರವೇರುತ್ತಿದೆ. ನಾಡಿನ 80ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ
ಸನ್ಮಾನ್ಯ ಸಹಾಯಕ ಆಯುಕ್ತರನ್ನ ಒಳಗೊಂಡ ಮಾನ್ಯ ಶಾಸಕರು ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಒಳಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈ ವರ್ಷದ ಕಾರ್ಯಸೂಚಿಯಂತೆ ಮೊದಲಿಗೆ ವಂದೇ ಮಾತರಂ ಮೊಳಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಅತಿಥಿ ಬಂಧುಗಳು ಧ್ವಜಸ್ತಂಭದ ಎದುರು ಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಪುತ್ತೂರಿನ ಈ ಒಂದು ಧ್ವಜಸ್ತಂಭಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವ ಇದೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನೆನಪಿನಲ್ಲಿ ಈ ಒಂದು ಧ್ವಜಸ್ತಂಭವನ್ನ ಕಟ್ಟಲಾಗಿದ್ದು, ಇವತ್ತು 80ನೇ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಬಂದಿರುವ ಎಲ್ಲ ಅತಿಥಿ ಬಂಧುಗಳು ಧ್ವಜಸ್ತಂಭದ ಮುಂಭಾಗದಲ್ಲಿ ಸಮಾವೇಶಗೊಳ್ಳುತ್ತಿದ್ದಂತೆ ಆದರಣೀಯರೇ, ನೂತನ ಕಾರ್ಯಸೂಚಿಯಂತೆ ವಂದೇ ಮಾತರಂ ಹಾಡಿನೊಂದಿಗೆ ಈ ಕಾರ್ಯಕ್ರಮ ಆರಂಭ ಆಗತ್ತೆ. ಆಲ್ ಆಫ್ ಯು ಅಟೆನ್ಷನ್, ವಂದೇ ಮಾತರಂ. ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಶುಭ್ರ ಜ್ಯೋತ್ಸ್ನಾಂ ಪುಲಕಿತಯಾಮಿನೀ ಉಲ್ಲಕುಸುಮಿತಾ ದ್ರುಮದಳ ಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೇಂದ್ರಿತ ಕರ ಕರವಾಲೆ ಕೇವಲೇ ಮಾತು ನೀಯವಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ. ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ರವಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮರಯಿ ಪ್ರತಿಮಾ ಗಡಿ ಮಂದಿರೆ ಮಂದಿರೆ. ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣೀ ಕಮಲಾ ಕಮಲದಳ ವಿಹಾರಿಣೀ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ. ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣಿ ಭರಣಿ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಕೃತಜ್ಞತೆಗಳು. ಮುಖ್ಯ ನಾಡಿನ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರ ಧ್ವಜಾರೋಹಣ ಮಾನ್ಯ ಸಹಾಯಕ ಆಯುಕ್ತರಾಗಿರುವ ಸನ್ಮಾನ್ಯ ಸ್ಟೆಲ್ಲಾ ವರ್ಗೀಸ್ ಇವರಿಂದ. ಮಾನ್ಯ ಸಹಾಯಕ ಆಯುಕ್ತರು ನಾಡಿನ 80ನೇ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಒಟ್ಟಾಗಿ ರಾಷ್ಟ್ರಗೀತೆ ಕೂಡ ಮೊಳಗತ್ತೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ
ಎಸ್ ಆದರಣೀಯರೇ, ನಾಡಿನ 80ನೆಯ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮದ ಪ್ರಯುಕ್ತ ಗೌರವ ವಂದನೆ ಸ್ವೀಕಾರ ಮಾನ್ಯ ಸಹಾಯಕ ಆಯುಕ್ತರಾಗಿರುವ ಸನ್ಮಾನ್ಯ ಸ್ಟೆಲ್ಲಾ ವರ್ಗೀಸ್ ಇವರಿಂದ. ಎಸ್ ನಾಡಿನ 80ನೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ನೇತೃತ್ವದಲ್ಲಿ ಆಕರ್ಷಕ ಪಥ ಸಂಚಲನ. ಈ ಆಕರ್ಷಕ ಪಥ ಸಂಚಲನದ ನೇತೃತ್ವ ಪುತ್ತೂರು ಗ್ರಾಮಾಂತರ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾಗಿರುವಂತಹ ಸುಷ್ಮಾ ಜಿಬಿ ಇವರ ನಾಯಕತ್ವದೊಂದಿಗೆ ಪುತ್ತೂರು ನಗರ ಠಾಣೆಯ ಪೊಲೀಸ್ ಇಲಾಖೆಯ ನೇತೃತ್ವವನ್ನ ಶ್ರೀಯುತ ಗಂಗಾಧರ್ ಇವರ ನೇತೃತ್ವದಲ್ಲಿ ಆಕರ್ಷಕ ಪಥ ಸಂಚಲನ ಇದೀಗ ಧ್ವಜಸ್ತಂಭದ ಮುಂಭಾಗದಲ್ಲಿ ಸಾಗಿ ಬರುತ್ತಿದೆ. ಇವರನ್ನ ಹಿಂಬಾಲಿಸಿಕೊಂಡು ಪುತ್ತೂರು ತಾಲೂಕಿನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಶಂಕರ್ ಅವರ ನೇತೃತ್ವದಲ್ಲಿ ಆಕರ್ಷಕ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರನ್ನು ಹಿಂಬಾಲಿಸಿಕೊಂಡು ಗೃಹ ರಕ್ಷಕ ದಳ ಶಾರ್ಜೆಂಟ್ ಜಗನ್ನಾಥ್ ಅವರ ನೇತೃತ್ವದಲ್ಲಿ ಸೈಯದ್ ಇಬ್ರಾಹಿಂ ನಾಯಕತ್ವದೊಂದಿಗೆ ಅವರನ್ನ ಹಿಂಬಾಲಿಸಿಕೊಂಡು ಪುತ್ತೂರಿನ ಸುವರ್ಣ ಸಂಭ್ರಮದ ವಿದ್ಯಾಸಂಸ್ಥೆ ಸಂತ ಫಿಲೋಮಿನಾ ಪ್ರೌಢಶಾಲೆಯ ಆರ್ಮಿ ಕೆಡೆಟ್ ಶ್ರೀಯುತ ಚೀಫ್ ಆಫೀಸರ್ ನರೇಶ್ ಲೋಬೋ ಇವರ ಮಾರ್ಗದರ್ಶನದಲ್ಲಿ ಶಾರ್ಜೆಂಟ್ ಮೊಹಮ್ಮದ್ ಹರ್ಷಿಕ್ ಇವರ ನೇತೃತ್ವದಲ್ಲಿ ಆಕರ್ಷಕ ಪಥ ಸಂಚಲನ. ಅವರನ್ನು ಹಿಂಬಾಲಿಸಿಕೊಂಡು ಅದೇ ವಿದ್ಯಾಸಂಸ್ಥೆ ಸಂತ ಫಿಲೋಮಿನಾ ಪ್ರೌಢಶಾಲೆಯ ನೇವಿ ಘಟಕದ ವಿದ್ಯಾರ್ಥಿಗಳು ಚೀಫ್ ಆಫೀಸರ್ ಶ್ರೀಯುತ ಕ್ಲೆಮೆಂಟ್ ಪಿಂಟೋ ಇವರ ಮಾರ್ಗದರ್ಶನದಲ್ಲಿ ಪಿಒ ಕೆಡೆಟ್ ಆರ್ಯನ್ ಮಾರುತಿ ಕಂದಾರೆ ಇವರ ನಾಯಕತ್ವದಲ್ಲಿ ಆಕರ್ಷಕ ಪಥ ಸಂಚಲನ. ಅವರನ್ನ ಹಿಂಬಾಲಿಸಿಕೊಂಡು ಸಂತ ರಾಮಕೃಷ್ಣ ಪ್ರೌಢಶಾಲೆಯ ಏರ್ಫೋರ್ಸ್ ಘಟಕ ಶ್ರೀಯುತ ಅಜಿತ್ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ವಿನ್ಯಾಸ್ ಇವರ ಮಾರ್ಗದರ್ಶನದೊಂದಿಗೆ ಆಕರ್ಷಕ ಪಥ ಸಂಚಲನ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಪುತ್ತೂರಿನ ಹೃದಯ ಭಾಗದಲ್ಲಿರುವಂತಹ ಸಂತ ವಿಕ್ಟರನ ಬಾಲಕಿಯರ ಪ್ರೌಢಶಾಲೆಯ ತಂಡ ನೇವಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಏರ್ಫೋರ್ಸ್ ವಿದ್ಯಾರ್ಥಿಗಳು ಸಂತ ವಿಕ್ಟರನ ಬಾಲಕಿಯರ ಪ್ರೌಢಶಾಲೆಯ ಆಕರ್ಷಕ ಬ್ಯಾಂಡ್ ಸೆಟ್. ಈ ಎಲ್ಲ ಗ್ರಾಮಾಂತರ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾಗಿರುವಂತಹ ಸುಷ್ಮಾ ಜಿಬಿ ಇವರ ನೇತೃತ್ವದಲ್ಲಿ ಆಕರ್ಷಕ ಪಥ ಸಂಚಲನ ಅಂತಿಮ ಹಂತದತ್ತ. ಆದರಣೀಯರೇ, ನಾಡಿನ 80ನೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಪುತ್ತೂರಿನ ಉಪವಿಭಾಗದ ಮಾನ್ಯ ಸಹಾಯಕ ಆಯುಕ್ತರಾಗಿರುವಂತಹ ಸನ್ಮಾನ್ಯ ಸ್ಟೆಲ್ಲಾ ವರ್ಗೀಸ್ ಇವರಿಂದ ನಾಡಿಗೆ ಸಂದೇಶ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರಾಯ್ ಅವರೇ, ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳೇ, ವಿವಿಧ ಇಲಾಖೆಗಳ ಅಧಿಕಾರಿಗಳೇ ಮತ್ತು ಸಿಬ್ಬಂದಿಗಳೇ,
ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಪುತ್ತೂರಿನ ಸಾರ್ವಜನಿಕರೇ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಅತ್ಯಂತ ಹೆಮ್ಮೆಯಿಂದ ನಮ್ಮ ದೇಶದ ಸ್ವಾತಂತ್ರ್ಯದ ದಿನವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ಕೃತಜ್ಞತೆಯಿಂದ ಸ್ಮರಿಸೋಣ. ನಾವು ಇಂದು ನಿಂತಿರುವ ಈ ಕಿಲ್ಲೆ ಮೈದಾನವು ಕೇವಲ ಒಂದು ಸಾರ್ವಜನಿಕ ಸ್ಥಳವಲ್ಲ. ಇದು ಪುತ್ತೂರಿನ ಇತಿಹಾಸದ ಹಲವು ಅಧ್ಯಾಯಗಳಿಗೆ ಸಾಕ್ಷಿಯಾಗಿರುವ ನೆಲ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೆನಪಿಸಿಕೊಳ್ಳುವಾಗ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಅದು ಭಾರತದ ವಿವಿಧ ಭಾಗಗಳಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಸ್ವಾತಂತ್ರ್ಯದ ಕಿಡಿಯನ್ನು ಮತ್ತಷ್ಟು ಬಲಪಡಿಸಿದ ಮಹತ್ವದ ಅಧ್ಯಾಯ. ಸದರಿ ಹೋರಾಟದ ನೆನಪಿಗಾಗಿ ಈ ಮೈದಾನದಲ್ಲಿ ಸ್ಮಾರಕ ರಚಿಸಲಾಗಿದೆ. ಇಂದು ನಾವು ನಿಂತಿರುವ ಕಿಲ್ಲೆ ಮೈದಾನವು ಈ ದೀರ್ಘ ಇತಿಹಾಸವನ್ನು ನೆನಪಿಸುವ ಸ್ಥಳ. ಒಂದು ಕಾಲದಲ್ಲಿ ಇಲ್ಲಿ ನಾಡನ್ನು ಆಳಿದ ರಾಜರ ನೆನಪುಗಳಿದ್ದವು. ನಂತರ ಸ್ವತಂತ್ರ ಹೋರಾಟದ ನೆನಪುಗಳು ಮೂಡಿದೆವು. ಇಂದು ಇದೇ ಸ್ಥಳದಲ್ಲಿ ಸ್ವತಂತ್ರ ಭಾರತದ ನಾಗರಿಕರಾದ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದೇವೆ. 1857ರಿಂದ ಆರಂಭವಾದ ಅನೇಕ ಹೋರಾಟಗಳು, ಅನೇಕ ತ್ಯಾಗಗಳು ಮತ್ತು ಅನೇಕ ತಲೆಮಾರುಗಳ ನಿರಂತರ ಪ್ರಯತ್ನದ ಫಲವಾಗಿ 1947ರಲ್ಲಿ ನಮ್ಮ ದೇಶ ಸ್ವತಂತ್ರವನ್ನು ಪಡೆಯಿತು. ಆದ್ದರಿಂದ ಸ್ವಾತಂತ್ರ್ಯವೆಂಬುದು ನಮಗೆ ಉಚಿತವಾಗಿ ದೊರೆತ ಉಡುಗೊರೆಯಲ್ಲ. ಇದು ಅನೇಕ ಜನರ ತ್ಯಾಗದ ಫಲ. ಪ್ರೀತಿಯ ನಾಗರಿಕರೇ, ದೇಶವನ್ನು ಬದಲಾಯಿಸುವ ಜವಾಬ್ದಾರಿ ಕೇವಲ ಸರ್ಕಾರ ಮೇಲಿದೆ ಎಂದು ನಾವು ಭಾವಿಸಬಾರದು. ನಾವು ರಸ್ತೆಗಳಲ್ಲಿ ಕಸ ಹಾಕದಿದ್ದರೆ ಅದು ದೇಶ ಸೇವೆ. ನಾವು ಸಂಚಾರ ನಿಯಮಗಳನ್ನು ಪಾಲಿಸಿದರೆ ಅದು ದೇಶ ಸೇವೆ. ನಾವು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಿದರೆ ಅದು ದೇಶ ಸೇವೆ. ನಾವು ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದಿದ್ದರೆ ಅದು ದೇಶ ಸೇವೆ. ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡಿದರೆ ಅದು ದೇಶ ಸೇವೆ. ನಾವು ಸರ್ಕಾರದಿಂದ ಏನು ಪಡೆಯಬೇಕು ಎಂದು ಕೇಳುವುದರ ಜೊತೆಗೆ ದೇಶಕ್ಕೆ ನಾವು ಏನು ನೀಡಬಹುದು ಎಂದು ಕೂಡ ಯೋಚಿಸಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಮುಂದೆ ಇರುವ ಅವಕಾಶಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಿ. ನಿಮ್ಮ ಜೀವನದ ಮುಂದಿನ 10 ವರ್ಷಗಳು ನಿಮ್ಮ ಭವಿಷ್ಯವನ್ನು ರೂಪಿಸುವುದರಲ್ಲಿ ಬಹಳ ಮುಖ್ಯವಾದ ವರ್ಷಗಳು. ನಿಮ್ಮ ಭವಿಷ್ಯ ಮಾತ್ರವಲ್ಲ, ಮುಂದೆ ದೇಶಕ್ಕೆ ನೀವು ನೀಡುವ ಕೊಡುಗೆಯನ್ನು ಈ ವರ್ಷಗಳು ನಿರ್ಧರಿಸುತ್ತದೆ. ಕಷ್ಟಪಟ್ಟು ಪರಿಶ್ರಮ ಮಾಡಿ ಶಿಸ್ತನ್ನು ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಿ. ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಉತ್ತಮ ಮೌಲ್ಯಗಳನ್ನು ಬೆಳೆಸಿಕೊಳ್ಳಿ. ಇದು ನಿಮ್ಮನ್ನು ಜೀವನದಲ್ಲಿ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಕೊನೆಯದಾಗಿ, ಇಲ್ಲಿರುವ ಅಮರ ಜ್ಯೋತಿ ಸದಾ ನಮಗೆ ಒಂದು ಸಂದೇಶವನ್ನು ನೀಡಲಿ. ದೇಶಕ್ಕಾಗಿ ಮಾಡಿದ ತ್ಯಾಗ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇಶಕ್ಕಾಗಿ ಸಲ್ಲಿಸುವ ಪ್ರಾಮಾಣಿಕ ಸೇವೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದು ನಾವು ಆ ಜ್ಯೋತಿಯ ಮುಂದೆ ನಿಂತು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಮತ್ತು ನಮ್ಮ ಸಮಾಜವನ್ನು ಇನ್ನಷ್ಟು ಉತ್ತಮಗೊಳಿಸುವ ಸಂಕಲ್ಪ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಮತ್ತೆ ಅತಿಥಿ ಬಂಧುಗಳು ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ನಾಡಿನ ಸಮಸ್ತ ಜನತೆಯ ಗಮನಕ್ಕೆ ಈ ವರ್ಷದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆಯನ್ನ ಹಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಆಲ್ ಆಫ್ ಯು, ಎಸ್ ಥ್ಯಾಂಕ್ ಯು. ಇದೀಗ ನಾಡಿನ ಸಮಸ್ತ ಜನತೆ ಒಕ್ಕರಲಿನಿಂದ ವಂದೇ ಮಾತರಂ ಹಾಡಿಗೆ ಧ್ವನಿಯಾಗಬೇಕು ಅನ್ನುವ ವಿನಂತಿಯೊಂದಿಗೆ ಅಂಬಿಕಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ, ಅಂಬಿಕಾ ವಿದ್ಯಾಸಂಸ್ಥೆ 2017ರಲ್ಲಿ ಅಮರ್ ಜವಾನ್ ಜ್ಯೋತಿಯನ್ನ ಪುತ್ತೂರು ತಾಲೂಕಿಗೆ, ನಾಡಿಗೆ ಸಮರ್ಪಣೆ ಮಾಡಿದ ಹೆಮ್ಮೆಯ ವಿದ್ಯಾಸಂಸ್ಥೆ. ಇಲ್ಲಿನ ವಿದ್ಯಾರ್ಥಿಗಳಿಂದ ಮತ್ತೊಮ್ಮೆ ವಂದೇ ಮಾತರಂ ಹಾಡು. ಆಲ್ ಆಫ್ ಯು ಅಟೆನ್ಷನ್, ವಂದೇ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ.
सुजलां सुफलां मलयज शीतलां शस्य श्यामलां मातरं वन्दे मातरम् शुभ्रज्योत्स्नां पुलकितयामिनीं पुल्लकुसुमिता द्रुमदलशोभिनीं सुहासिनीं सुमधुरभाषिणीं सुखदां वरदां मातरं वन्दे मातरम् कोटि कोटि कंठ कलकल निनाद कराले कोटि कोटि भुजैर्धृत कर करवाले केवले मातुली अबले बहुबलधारिणी नमामि तारिणी रिपुदलवारिणी मातरं वन्दे मातरम् तुमि विद्या तुमि धर्म तुमि रति तुमि मर्म त्वं हि प्राण शरीरे बाहुते तुमि मा शक्ति हृदये तुमि मा भक्ति तोमारई प्रतिमा गणि मंदिरे मंदिरे वन्दे मातरम् त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलामतुलां सुजलां सुफलां मातरम् वन्दे मातरम् श्यामलां सरलां सुस्मितां भूषितां श्यामलां सरलां सुस्मितां भूषितां धरणीं भरणीं मातरं वन्दे मातरम् वन्दे मातरम् All of your attention, national anthem. जनगणमन अधिनायक जय हे भारत भाग्य विधाता पंजाब सिंधु गुजरात मराठा नागड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನಾಡಿನ 80ನೆಯ ರಾಷ್ಟ್ರ ಧ್ವಜಾರೋಹಣದ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ಕೋಡಿಂಬಾಡಿ ಇವರಿಗೆ ನಿಮ್ಮೆಲ್ಲರ ಕೈಚಪ್ಪಾಳಿಗೊಂದಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ. ನಾಡಿನ 80ನೆಯ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದ ಪುತ್ತೂರು ಉಪವಿಭಾಗದ ಮಾನ್ಯ ಸಹಾಯಕ ಆಯುಕ್ತರಾಗಿರುವ ಸನ್ಮಾನ್ಯ ಸ್ಟೆಲ್ಲಾ ವರ್ಗೀಸ್ ಅವರಿಗೂ ಕೂಡ ನಿಮ್ಮೆಲ್ಲರ ಜೋರಾದ ಕೆಂಚಪಾಳಿಯೊಂದಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪುತ್ತೂರು ತಾಲೂಕಿನ
ಆಡಳಿತಕ್ಕೆ ಒಳಪಟ್ಟ ಎಲ್ಲ ಇಲಾಖಾ ಮುಖ್ಯಸ್ಥರಿಗೆ, ಸಿಬ್ಬಂದಿಗಳಿಗೆ, ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ, ವಿವಿಧ ವಿದ್ಯಾಸಂಸ್ಥೆಯ ಪ್ರತಿನಿಧಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ಮತ್ತು ಅಮರ್ ಜವಾನ್ ಜ್ಯೋತಿಯನ್ನ 2017ರಲ್ಲಿ ಸಂಸ್ಥಾಪಿಸಿ ಪ್ರತಿ ವರ್ಷ ಕೂಡ ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಈ ರಾಷ್ಟ್ರ ಧ್ವಜಾರೋಹಣಕ್ಕೆ ಹೊಸ ಮೆರುಗನ್ನ ನೀಡುವಂತಹ ಶ್ರೀಯುತ ಸುಬ್ರಹ್ಮಣ್ಯ ನಟೋಜ ಇವರ ನೇತೃತ್ವದ ಅಂಬಿಕಾ ಸಮೂಹ ವಿದ್ಯಾಸಂಸ್ಥೆಯ ಸರ್ವರಿಗೂ ಕೂಡ ವಿಶೇಷವಾದ ದೊಡ್ಡ ಗಿಚ್ಚಪ್ಪಾಳಿಯ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರವನ್ನ ಕೊಟ್ಟಿರುವ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಓವರ್ ಟು ಯು ಸುಷ್ಮಾ ಮೇಡಮ್. ಪುತ್ತೂರು ಗ್ರಾಮಾಂತರ ಠಾಣೆಯ ಪೊಲೀಸ್ ಉಪ ನಿರೀಕ್ಷಕರಾಗಿರುವಂತಹ ಸುಷ್ಮಾ ಮೇಡಮ್ ಅವರ ನೇತೃತ್ವದಲ್ಲಿ ಕಳೆದ 2-3 ದಿನಗಳು ನಮ್ಮ ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳ ಸಹಕಾರದೊಂದಿಗೆ ಒಳ್ಳೆಯ ಸಿದ್ಧತೆಯನ್ನ ಮಾಡಿಕೊಂಡು ಇವತ್ತು ಅಂತಿಮ ಸಿದ್ಧತೆಯೊಂದಿಗೆ ಅತ್ಯುತ್ತಮ ಪಥಸಂಚಲನದಲ್ಲಿ ಭಾಗವಹಿಸಿದ ಸರ್ವರಿಗೂ ಕೂಡ ಕೃತಜ್ಞತೆಗಳ ಸಮರ್ಪಿಸಿದ ಇನ್ನು ಮುಂದಕ್ಕೆ ಪುರಭವನದ ಆವರಣದಲ್ಲಿ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಉಪಸ್ಥಿತಿ ಇರುವ ಸರ್ವರು ಕೂಡ ನಮ್ಮ ಪುರಭವನದ ಒಳಗೆ ಬಂದು ವಿಶೇಷವಾದ ಸಹಕಾರವನ್ನು ಕೊಡಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ತಿದ್ದೇವೆ. ದಯವಿಟ್ಟು ಎಲ್ಲ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಗಮನಕ್ಕೆ ನೀವು 1.5 ಗಂಟೆ ಅವಧಿಯ ಇನ್ನೊಂದು ಕಾರ್ಯಕ್ರಮಗಳು ಪ್ರತಿಯೊಬ್ಬರು ಕೂಡ ಪುರಭವನದ ಭಾಗದಲ್ಲಿ
ಸರಿಯಲ್ಲ ಎನ್ನತ್ತದು ಹಾಂ ಹಾಂ ನೀವು ರೆಡಿ ಇಟ್ಕೊಳ್ಳಿ, ನಾನೇ ಮಾಡ್ತೇನೆ. ಸರ್ಟಿಫಿಕೇಟ್ ಜಿಲ್ಲಾ ಮಟ್ಟದ ಸರ್ಟಿಫಿಕೇಟ್ ಬೇಡ. ಯಾಕೆ ಗೊತ್ತಾ, ಅದು ಬೇಡವೇ ಬೇಡ. ಅವನಿಗೆ ಏನು ನಾನು ಮಾಡಿದಲ್ಲಿ ಗೊತ್ತಾಗುತ್ತಲ್ಲ, ಆ ಒಂದು ಸರ್ಟಿಫಿಕೇಟ್ ಕೊಡಿ. ಸರಿ ಮಾಡಿ.
है, नहीं कहीं तेरे जैसा कोई नहीं। मैं गाया जहां भी बस तेरी याद थी, जो मेरे साथ थी, मुझको तड़पाती रुलाती। सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, मम्मा तुझे सलाम।
Okay, but first. ಮಾನ್ಯ ತಹಶೀಲ್ದಾರರು ಮತ್ತು ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಸುರೇಶ್ ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು ಸಾಂಸ್ಕೃತಿಕ With ಸಮಿತಿ high protein, high fiber, ಶ್ರೀಮತಿ and no maida. ವಿದ್ಯಾ ಎಂ All ಕಾಳೆ, Kellogg's ಪೌರಾಯುಕ್ತರು, multigrain chocos. ನಗರಸಭೆ ಪುತ್ತೂರು. ಶ್ರೀ ನವೀನ್ ಕುಮಾರಿ ಭಂಡಾರಿ ಎಚ್, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಪುತ್ತೂರು. ಈ ತುಂಬ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ನಾಡಿನ 80ನೆಯ ವರ್ಷದ ಸ್ವಾತಂತ್ರ್ಯೋತ್ಸವದ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಹೊರಭಾಗದಲ್ಲಿ ಉಪಸ್ಥಿತರಿರುವ ಸರ್ವರು ಕೂಡ ಆದಷ್ಟು ಬೇಗ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಾಡಗೀತೆ ಮತ್ತು ರೈತಗೀತೆಯನ್ನ ಪ್ರಸ್ತುತಗೊಳಿಸುವ ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ರಾಮಕೃಷ್ಣ ವಿದ್ಯಾಸಂಸ್ಥೆಯ ನಾಡಗೀತೆ ಮತ್ತು ರೈತಗೀತೆಯನ್ನ ಹಾಡುವ ಮಕ್ಕಳು ಅದು ಬೇರೆ ನೋಡಿ, ಇವರು 72ನೇ ವಾರಲ್ಲೆಲ್ಲ ಭಾಗವಹಿಸಿದವರು, ಅವರ ಹೆಂಡತಿ ಅವರು ಇವರು ತೀರಿ ಹೋಗಿದ್ದಾರೆ. ಅದರ ವಾರಲ್ಲೆಲ್ಲ ಮತ್ತೆ ತೀರಿ ಹೋಗ್ತಾರೆ. ಹಾಗೆ ಇವರು ಇದರಲ್ಲಿ ನಮ್ಮ ಸುಭಾಷ್ ಕೂಡಿ ಬಾಳುವ ನಾವೆಲ್ಲರೂ ಸಂಭ್ರಮ ಸಡಗರ
ಆದರಣೀಯರೇ, ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನಾಡಿನ 80ನೇ ವರುಷದ ಸ್ವಾತಂತ್ರ್ಯೋತ್ಸವದ ಸಭಾ ಕಾರ್ಯಕ್ರಮ ಎಲ್ಲರೂ ಎದ್ದು ನಿಂತುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಕಾಕತಾಳೀಯವೆಂಬಂತೆ ಆಗಸ್ಟ್ 15 ಸಂಗೊಳ್ಳಿ ರಾಯಣ್ಣನ ಜನ್ಮದಿನ, ಜನವರಿ 26 ಅಂತಿಮ ದಿನ. ಈ ಒಂದು ವಿಶೇಷ ಗಳಿಗೆಯನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುತ್ತಾ ಚಿರಾಯುವಾಗಲಿ ಅನ್ನುವ ಸಂದೇಶದೊಂದಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪುಷ್ಪ ನಮನ, ಗೌರವ ಸಮರ್ಪಣೆ. ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಸಹಾಯಕ ಆಯುಕ್ತರಾಗಿರುವ ಸ್ಟೆಲ್ಲಾ ವರ್ಗೀಸ್, ಅದೇ ರೀತಿ ಮಾನ್ಯ ಪೊಲೀಸ್ ಉಪ ಅಧೀಕ್ಷಕರಾಗಿರುವ ಶ್ರೀ ಪ್ರಮೋದ್ ಕುಮಾರ್, ಅದೇ ರೀತಿ ಉಪಸ್ಥಿತಿ ಇರುವಂತಹ ಮಾನ್ಯ ತಹಶೀಲ್ದಾರರು, ಆಯುಕ್ತರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಸಹಯೋಗದೊಂದಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉಪಸ್ಥಿತಿಯೊಂದಿಗೆ ಗೌರವ ಸಮರ್ಪಣೆ. ಎಲ್ಲರೂ ಕೂಡ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ 80ನೆಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಪ್ರಯುಕ್ತ ಇದೀಗ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಆಲ್ ಆಫ್ ಯು ಸ್ಟ್ಯಾಂಡ್ ಅಪ್, ಅಟೆನ್ಷನ್ ಪ್ಲೀಸ್. ಎಲ್ಲ ಅತಿಥಿ ಬಂಧುಗಳು, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಸಜ್ಜನ ನಾಗರಿಕ ಬಂಧುಗಳು ಎದ್ದು ನಿಂತು ನಾಡಗೀತೆಗೆ ಧ್ವನಿಯಾಗಬೇಕು. ಅದಾದ ನಂತರ ರೈತಗೀತೆ ಒಟ್ಟಿಗೆ ಮೊಳಗತ್ತೆ. ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಆದರಣೀಯರೇ, ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ 80ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಾಡ ಗೀತೆ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ. ಗೀತೆ ಕಷ್ಟದೊಳನ್ನವ ದುಡಿಬನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ
ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅದ ಸುಖ ಕೆಡಿಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ನೋಡಲ್ಲಿ. ಕೃತಜ್ಞತೆಗಳು ಎಲ್ಲ ಅತಿಥಿ ಬಂಧುಗಳು ಮತ್ತು ಎಲ್ಲ ನಾಗರಿಕ ಬಂಧುಗಳು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನದ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಸ್ವಾಗತ ಎಂಬ ಭಾವ ನನ್ನದು. ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ವರೂಪಿತನವಿದೆ, ಸುಕೋಮ ಭಾವವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನ ಒಗ್ಗೂಡಿಸುವ ನವನಾದ ಭಾವವೇ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಹಿಜ್ಬಿ ಕೂಡಲಗಿ ಕೆಎಎಸ್ ಮಾನ್ಯ ತಹಶೀಲ್ದಾರ್ ಮತ್ತು ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಇವರು. ಸ್ವಾತಂತ್ರ್ಯ ನನ್ನ ಜನ್ಮಸಿದ್ದು ಹಕ್ಕು ಎಂದು ಪ್ರತಿಜ್ಞಾಪೂರ್ವಕವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಘೋಷಣೆ ಮಾಡಿದಂಥ ಲೋಕಮಾನ್ಯ ತಿಲಕರನ್ನು ಇವತ್ತು ನಾನು ನೆನೆಯುತ್ತಾ ಭಾರತದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂಥ ನನ್ನ ಪೂರ್ವಜರು ಅವರನ್ನು ಸಹ ನೆನೆಯುತ್ತಾ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ಯೋಧರನ್ನು ಮತ್ತು ಈಗ ಭಾರತದ ಗಡಿಯುದ್ದಕ್ಕೂ ನಮ್ಮ ರಕ್ಷಣೆಗೆ ನಿಂತಿರುವಂಥ ಸೈನಿಕರನ್ನು ಇವತ್ತು ನಾನು ನೆನೆಯುತ್ತಾ ದೇಶದ ಜಗತ್ತಿಗೆ ಅನ್ನದಾನವನ್ನು ನೀಡುವಂಥ ರೈತರು ಮತ್ತು ಜಗತ್ತಿನಲ್ಲಿ ನಡೆಯುವ ಘಟನೆಗಳಿಗೆ ವಿದ್ಯಮಾನಗಳನ್ನು ಬಿತ್ತರಿಸುವಂಥ ಮಾಧ್ಯಮದ ಮಿತ್ರರನ್ನು ಸಹಿತ ಈ ಒಂದು ಕಾರ್ಯಕ್ರಮ ನೆನೆಸುತ್ತಾ ತಮಗೆಲ್ಲರಿಗೂ 80ನೆಯ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಕಳೆದ 79 ವರ್ಷಗಳಿಂದ ನಮ್ಮ ಹುತಾತ್ಮ ಮತ್ತು ತ್ಯಾಗ ಬಲಿದಾನ ಮಾಡಿದಂಥವರ ಅವರನ್ನ ಇವತ್ತ ನಾವು ನೆನೆಸುತ್ತಾ ಈ ದೇಶಕ್ಕಾಗಿ ನೀಡಿದ ಕೊಡುಗೆ ತತ್ವ ಸಿದ್ಧಾಂತಗಳನ್ನು ನಮ್ಮ ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ತಿಳಿಸುತ್ತಾ ನಮ್ಮ ದೇಹದ ರಕ್ತ ಕಣಗಳಲ್ಲಿಯೂ ದೇಶಭಕ್ತಿ ಇರಬೇಕು. ಹಾಗೆ ಇವತ್ತು ನಮ್ಮ ಮನೆಗಳಲ್ಲಿಯೂ ನಮ್ಮ ರಾಷ್ಟ್ರ ಹಬ್ಬವನ್ನಾಗಿ ಇವತ್ತೇನು ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿದ್ದೀವಿ, ರಾಷ್ಟ್ರ ಹಬ್ಬವನ್ನಾಗಿ ಎಲ್ಲೆಡೆ ಮಾಡ್ತಾಯಿದ್ದೀವಿ. ಕಳೆದ 79 ವರ್ಷಗಳಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ಕೋತಾ ಬಂದಿದ್ದೀವಿ. ಈಗ 80ನೇ ವರ್ಷಕ್ಕೆ ನಾವು ಕಾಲ ಇಡ್ತಿದ್ವಿ. ಈ ಹಿಂದೆ ವಿದೇಶಿಯರು ನಮ್ಮ ದೇಶವನ್ನು ಲೂಟಿ ಮಾಡಿದರೂ ಸಹಿತ 79 ವರ್ಷಗಳಲ್ಲಿ ನಮ್ಮ ದೇಶ ಬಲಿಷ್ಠ ರಾಷ್ಟ್ರವಾಗಿ, ಜಗತ್ತಿನ 5ನೇ ಬಲಿಷ್ಠ ರಾಷ್ಟ್ರವಾಗಿ ಇವತ್ತು ಜಗತ್ತಿನಲ್ಲಿ ಪ್ರಚಲಿಸ್ತಾ ಇದೆ. ಅಂದರೆ ಈ ದೇಶದ ಎಲ್ಲ ಪ್ರಜೆಗಳು ಮತ್ತು ವಿಜ್ಞಾನಿಗಳು, ಸೈನಿಕರು ಇವರೆಲ್ಲರೂ ಕಾರಣಕರ್ತರಾಗಿದ್ದಾರೆ.
ಸಾಮಾಜಿಕ, ಆರ್ಥಿಕ, ತಾಂತ್ರಿಕ, ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಿ ಮುಂದುವರಿದ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಲು ನಾವು ಶಕ್ತರಾಗಿದ್ದೀವಿ. ಎಲ್ಲ ಕ್ಷೇತ್ರಗಳಲ್ಲಿಯೂ ಸ್ವಾವಲಂಬನೆಯನ್ನು ಸಾಧಿಸಿ ಹೆಮ್ಮೆಯೊಂದಿಗೆ ತಲೆ ಎತ್ತಿ ನಿಂತಿದ್ದೇವೆ. ಇಂಥ ನಮ್ಮ ಭವ್ಯ ರಾಷ್ಟ್ರ ಸ್ವಾತಂತ್ರ್ಯವನ್ನು ಪಡೆದ ಸವಿ ನೆನಪಿಗಾಗಿ ಈ ದಿನ ತಾಲೂಕಾ ಆಡಳಿತದ ವತಿಯಿಂದ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಣೆ ಮಾಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಆಗಮಿಸಿದಂಥ ನಮ್ಮ ನೆಚ್ಚಿನ ನಾಯಕರು, ಅಭಿವೃದ್ಧಿ ಹರಿಕಾರರು, ಪುತ್ತೂರು ವಿಧಾನ ಕ್ಷೇತ್ರದ ಗೌರವಯುತ ಸನ್ಮಾನ್ಯ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿಸ್ತೇವೆ. ವೇದಿಕೆಗೆ ಬರಬೇಕು. ಹೋರಾಡಿ ಪುಸ್ತಕದ ಸ್ಮರಣೆಯೊಂದಿಗೆ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣವನ್ನು ನೆರವೇರಿಸಿದಂಥ ಮತ್ತು ನಮ್ಮ ನೆಚ್ಚಿನ ಸಹಾಯಕ ಆಯುಕ್ತರಾದ ಸನ್ಮಾನ್ಯ ಸ್ಟೆಲ್ಲಾ ವರ್ಗೀಸ್ ಮೇಡಮ್ರವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತಾಲೂಕಾ ಆಡಳಿತ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಅಮಲ ರಾಮಚಂದ್ರ ಅವರು ಬರಬೇಕಾಗಿತ್ತು. ಅನ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತಾಲೂಕಾ ಆಡಳಿತದಿಂದ ಅವರಿಗೂ ಸಹಿತ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ವೇದಿಕೆಯಲ್ಲಿ ಆಸೀನರಾದಂಥ ಪುತ್ತೂರು ಉಪವಿಭಾಗ ಪೊಲೀಸ್ ಅಧೀಕ್ಷಕರಾದ ಗೌರವಾನ್ವಿತ ಶ್ರೀ ಪ್ರಮೋದ್ ಕುಮಾರ್ ಪಿ ರವರಿಗೂ ಸಹಿತ ನಿಮ್ಮೆಲ್ಲರ ಮತ್ತು ತಾಲೂಕಾ ಆಡಳಿತದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ ಸಿಲ್ಲಿಬಿಯ ಕ್ಯಾಸ್ಟೆಲಿನೋ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಪುತ್ತೂರು ತಾಲೂಕು ಇವರು ಪುಷ್ಪಕ ಮತ್ತು ಪುಷ್ಪದ ಸ್ಮರಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ವಿನಂತಿ. ಪುತ್ತೂರು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ನವೀನ್ ಕುಮಾರ್ ಭಂಡಾರಿ ಅವರು ಸಹಿತ ಇವತ್ತು ಕಡಬ ತಾಲೂಕಿಗೆ ಹೋಗಿರುವುದರಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಸ್ವಾಗತವನ್ನು ಬಯಸ್ತೀನಿ. ಅದರಂತೆ ಇನ್ನೋರ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹಿತ ಇವರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಮತ್ತು ತಾಲೂಕು ಆಡಳಿತದಿಂದ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಸುರೇಶ್ AEE ನೀರು ಸರಬರಾಜು ಪುತ್ತೂರು ನಗರಸಭೆ ಇವರು ವೇದಿಕೆಗೆ ಬರಬೇಕು ಮತ್ತು ಪುಸ್ತಕದ ಸ್ಮರಣೆಗೆ ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಎನ್ನುವ ವಿನಂತಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಪುತ್ತೂರು ತಾಲೂಕಿನ ಪತ್ರಕರ್ತ ಮಾಧ್ಯಮದವರು ಮಿತ್ರರಿಗೂ ಸಹಿತ ತಾಲೂಕಾ ಆಡಳಿತ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದರಂತೆ ವೇದಿಕೆ ಮುಂಭಾಗದಲ್ಲಿ ವಿವಿಧ ಶಾಲೆಗಳಿಂದ ಬಂದಿರುವಂಥ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಕ್ಷಮಿಸಿ, ಇನ್ನೊಬ್ಬರನ್ನು ನಾವು ಸ್ವಾಗತ ಮಾಡ್ಕೋಬೇಕಾಗಿತ್ತು. ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಆಸೀನರಾದಂಥ ನಮ್ಮ ನಗರಸಭೆ ಕಮಿಷನರ್ ಆದಂಥ ಸೋದರಿ ವಿದ್ಯಾ ಮೇಡಮ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತಾಲೂಕು ಆಡಳಿತಕ್ಕೆ ಅವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮೇಡಮ್, ನಗರ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಎನ್ನುವ ವಿನಂತಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಹಾಜರಿರುವಂಥ
ಮಾಜಿ ಸೈನಿಕರು ಮತ್ತು ಹುತಾತ್ಮ ಯೋಧರ ಪತ್ನಿಯರಾಗಿರ್ಬೋದು ಎಲ್ಲರಿಗೂ ಸಹಿತ ತಾಲೂಕು ಆಡಳಿತ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತೀನಿ. ಈ ಕಾರ್ಯಕ್ರಮ ಆಗಮಿಸಿದಂಥ ಅವರಿವರನ್ನದೇ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಕೃತಜ್ಞತೆಗಳು. ನಮ್ಮೆಲ್ಲರನ್ನ ಸ್ವಾಗತಿಸಿದ ಪುತ್ತೂರು ತಾಲೂಕಿನ ಮಾನ್ಯ ತಹಶೀಲ್ದಾರ್ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರುವಂತ ಎಸ್ ಬಿ ಕೂಡಲಗಿ ಕೆಎಎಸ್ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತ ಶ್ರೀಯುತ ಕಿರಣ್ ಕುಮಾರ್ ವಲಯ ಅರಣ್ಯಾಧಿಕಾರಿಗಳು ವೇದಿಕೆಗೆ ಬಂದು ಪುಷ್ಪ ಮತ್ತು ಪುಸ್ತಕವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ತಾಲೂಕಿನ ದಂಡಾಧಿಕಾರಿಗಳಾದಂಥ ಕೂಡ್ಲಿಗೆ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರೆ ಅವರು ಕೂಡ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೃತಜ್ಞತೆಗಳು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ದೀಪ ಪ್ರಜ್ವಲನೆ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಂದ ಎಲ್ಲರೂ ಎದ್ದು ನಿಂತು ದೀಪ ಪ್ರಜ್ವಲನಾ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ 80ನೆಯ ಸ್ವಾತಂತ್ರ್ಯೋತ್ಸವದ ದೀಪ ಪ್ರಜ್ವಲನೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಸೌಂಡ್. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ಸದಾಶಯದೊಂದಿಗೆ ಮಾನವತೆಯ ಸಂಕೇತದೊಂದಿಗೆ ದೀಪ ಪ್ರಜ್ವಲನೆ ಸನ್ಮಾನ್ಯ ಶಾಸಕರಿಂದ. ಕಾರ್ಯಕ್ರಮವನ್ನ ಮುಂದುವರಿಸಿದ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಪ್ರಮೋದ್ ಕುಮಾರ್ ಬಿ ಕೆಎಸ್ಪಿಎಸ್ ಮಾನ್ಯ ಪೊಲೀಸ್ ಉಪ ಅಧೀಕ್ಷಕರು ಪುತ್ತೂರು ಉಪವಿಭಾಗ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಶುಭ ಮುಂಜಾನೆ. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುತ್ತೂರಿನ ಗೌರವಾನ್ವಿತ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಸರ್ ಅವರೇ, ಧ್ವಜಾರೋಹಣ ಮತ್ತು ಪಥಸಂಚಲನ ವಂದನೆ ಸ್ವೀಕಾರ ಮಾಡಿರತಕ್ಕಂಥ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಸ್ಟೆಲ್ಲಾ ವರ್ಗೀಸ್ ಮೇಡಮ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ವಿದ್ಯಾ ಕಾಳೆ ಅವರೇ, ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಕುಡಲಗಿ ಸರ್ ಅವರೇ, ಈ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸುರೇಶ್ ರವರೇ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಿವೃತ್ತ ಸೈನಿಕ ಬಂಧುಗಳೇ, ಎಲ್ಲ ನಾಗರಿಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮ ವರ್ಗದವರೇ, ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ತಮಗೆಲ್ಲರೂ ಕೂಡ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಇದು ನಮಗೆಲ್ಲರೂ ಕೂಡ ಒಂದು ಹೆಮ್ಮೆಯ ದಿನ. ಭಾಳ ಗೌರವದಿಂದ, ಭಾಳ ಹೆಮ್ಮೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಅಂತಂದರೆ ಇದರ ಹಿಂದೆ ಬಹಳಷ್ಟು ವ್ಯಕ್ತಿಗಳ ತ್ಯಾಗ ಇದೆ, ಬಲಿದಾನ ಇದೆ, ಸಮರ್ಪಣೆ ಇದೆ. ಇವತ್ತು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೀವಿ. ಸಂವಿಧಾನದ ಅಡಿಯಲ್ಲಿ ಬೇಕಾದಷ್ಟು ಕಾನೂನುಗಳನ್ನು ರಚನೆ ಮಾಡಿಕೊಂಡು ಆ ಎಲ್ಲ ಕಾನೂನುಗಳನ್ನು ನಾವು ಪಾಲನೆ ಮಾಡ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ನಾವು ಇವತ್ತು ಈ ದೇಶದಲ್ಲಿ ಜೀವನವನ್ನು ಮಾಡ್ತಾ ಇದ್ದೇವೆ. ದೇಶದ ಬಗ್ಗೆ ಅಭಿಮಾನ ಇರಬೇಕು, ರಾಷ್ಟ್ರ ಧ್ವಜದ ಬಗ್ಗೆ ಅಭಿಮಾನ ಇರಬೇಕು, ರಾಷ್ಟ್ರ ಗೀತೆಯ ಬಗ್ಗೆ ಅಭಿಮಾನ ಇರಬೇಕು. ಆ ಅಭಿಮಾನವನ್ನು ಯಾವ ರೀತಿ ತೋರಿಸಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಆಗಲೇ ಮಾನ್ಯ ಆಯುಕ್ತರು
ಮಾತಾಡ್ತಾ ಹೇಳಿದರು, ಎಲ್ಲರೂ ಕೂಡ ಗಡಿಗೆ ಹೋಗಿ ಈ ದೇಶದ ಗಡಿಯನ್ನು ಕಾಯೋದಕ್ಕೆ ಆಗೋದಿಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ಆದರೆ ನಮ್ಮ ಹಂತದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು, ಮಾಡ್ತಕ್ಕಂಥ ಕರ್ತವ್ಯಗಳನ್ನು ಸಮರ್ಪಣಾ ಮನೋಭಾವದಿಂದ ಮಾಡಿದರೆ ಅದಕ್ಕಿಂತ ದೊಡ್ಡ ದೇಶ ಸೇವೆ ಇನ್ನೊಂದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವಿವತ್ತು ಭಾಷೆಗಳ ಆಧಾರದಲ್ಲಿ, ಜಾತಿಗಳ ಆಧಾರದಲ್ಲಿ ನಮ್ಮ ದೇಶ ಗಣರಾಜ್ಯಗಳ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಇವತ್ತು ನಾವೆಲ್ಲರನ್ನ ನೋಡ್ತಕ್ಕಂಥದ್ದು ಭಾರತೀಯರು ಅಂತಕ್ಕಂಥ ದೃಷ್ಟಿಯಲ್ಲಿ ನೋಡೋದಕ್ಕಿಂತ ನಮ್ಮನ್ನು ವಿಭಾಗಿಸಿಕೊಂಡು ನಾವು ನೋಡ್ತಾ ಇದ್ದೇವೆ. ನಾನು ತಮಿಳು ಮಾತಾಡೋನು, ನಾನು ಕನ್ನಡ ಮಾತಾಡೋನು, ನಾನು ತುಳು ಮಾತಾಡೋನು, ನಾನು ತೆಲುಗು ಮಾತಾಡೋನು, ನಾನು ಹಿಂದಿ ಮಾತಾಡೋನು. ಸೊ ಈ ಪ್ರತ್ಯೇಕತಾ ಮನೋಭಾವ ಹಂತದಲ್ಲಿ ನಾವು ಇವತ್ತು ಕಾಣಬಹುದಾಗಿದೆ. ಜಾತಿ ಆಧಾರದಲ್ಲೂ ಕೂಡ ನಾವು ಬೇರೆ ಬೇರೆಯಾಗಿ ನೋಡ್ತಾ ಇದ್ದೇವೆ. ಬಸವಣ್ಣವರು ಭಾಳ ಹಿಂದೆ ಹೇಳಿದರು, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಒಂದು ಆದರ್ಶವನ್ನು ನಾವು ಇಟ್ಕೊಂಡು ಜೀವನ ಮಾಡೋದಾದರೆ ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯ ಒಂದು ವೈಮನಸ್ಸುಗಳಿಗೆ, ಸಂಘರ್ಷಗಳಿಗೆ ಅವಕಾಶ ಇರೋದಿಲ್ಲ. ನಾವು ಗಮನಿಸ್ಬೋದು, ಇವತ್ತು ಸಾಮಾಜಿಕ ಜಾಲತಾಣವನ್ನು ಗಮನಿಸ್ಬೋದು, ದೈನಂದಿನ ಆಗುಹೋಗುಗಳನ್ನು ಗಮನಿಸ್ಬೋದು. ಆ ಪ್ರಕರಣದಲ್ಲಿ ವ್ಯಕ್ತಿ ಯಾರು ಅಂತಕ್ಕಂಥದ್ದು ವಿಚಾರದ ಮೇಲೆ ನಮ್ಮ ಅಭಿಪ್ರಾಯ ಬದಲಾವಣೆ ಆಗ್ತದೆ. ಆ ವ್ಯಕ್ತಿ ಒಂದು ಕೋಮಿಗೆ ಸಂಬಂಧಪಟ್ಟರೆ ನಮ್ಮ ಅಭಿಪ್ರಾಯ ಬೇರೆ ಆಗ್ತದೆ. ಆ ವ್ಯಕ್ತಿ ನಮ್ಮವನೇ ಆದರೆ ನಾವು ಅದಕ್ಕೇನು ಪ್ರತಿಕ್ರಿಯೆ ಕೊಡೋದಿಲ್ಲ, ತಪ್ಪಿದ್ರೂ ಖಂಡಿಸೋದಿಲ್ಲ. ಇಂದಿನ ಈಗ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅಂತಂದರೆ, ತಪ್ಪನ್ನು ತಪ್ಪು ಅಂತ ಹೇಳೋದಿಲ್ಲ, ಸತ್ಯ ಇದ್ದರೆ ಅದು ಸತ್ಯದ ಜೊತೆ ನಿಲ್ಲೋದಿಲ್ಲ. ಎಲ್ಲರೂ ಕೂಡ ಒಂದು ರೀತಿಯ ಮುಖವಾಡವನ್ನು ಹಾಕ್ಕೊಂಡು ನಾವು ಇವತ್ತು ಜೀವನವನ್ನು ಮಾಡ್ತಾ ಇದ್ದೇವೆ. ಇದು ಕೂಡ ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ಮೋಸ, ಜೊತೆಗೆ ದೇಶಕ್ಕೂ ಕೂಡ ಬಗೆತಕ್ಕಂಥ ದ್ರೋಹ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸಾಕಷ್ಟು ಕಾನೂನುಗಳಿದ್ದಾವೆ. ಸಾಕಷ್ಟು ಕಾನೂನುಗಳನ್ನು ನಾವು ಆರಿಸಿದಂಥ ಜನಪ್ರತಿನಿಧಿಗಳು ವಿಧಾನಸಭೆ, ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿ ಇದನ್ನು ನಮಗೆ ಕೊಟ್ಟಿದ್ದಾರೆ, ನೀವು ಪಾಲನೆ ಮಾಡಿ ಅಂತ. ಅದರಲ್ಲಿ ಪ್ರಮುಖವಾಗಿ ಇವತ್ತು ನಮಗೆ ನಮ್ಮ ಸಮಾಜವನ್ನು ಕಾಡ್ತಿರ್ತಕ್ಕಂಥದ್ದು ಡ್ರಗ್ಸ್ ಪಿಡುಗು, ಮಾದಕ ದ್ರವ್ಯಗಳ ಪಿಡುಗು ನಮ್ಮ ಯುವ ಜನಾಂಗವನ್ನು, ಯುವ ಜನತೆಯನ್ನು, ನಮ್ಮ ದೇಶವನ್ನು ಬಹಳಷ್ಟು ಹೆಚ್ಚಾಗಿ ಬಾಧಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸೋದು, ಕೇವಲ ತನಿಖಾ ಸಂಸ್ಥೆಗಳು ಪ್ರಕರಣವನ್ನು ದಾಖಲಿಸೋದ್ರಿಂದ ಮಾತ್ರ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ಸಮಾಜವೇ ಒಂದು ಆಂದೋಲನದ ರೀತಿಯಲ್ಲಿ ಸಮಾಜವನ್ನು, ಈ ಒಂದು ಪಿಡುಗು ಏನಿದೆ ಇದರಿಂದ ಒಬ್ಬ ವ್ಯಕ್ತಿ ಹಾಳಾಗ್ತಾ ಇಲ್ಲ, ಇಡೀ ಸಮಾಜ ಹಾಳಾಗ್ತಾ ಇದೆ, ಯುವ ಜನತೆ ಹಾಳಾಗ್ತಾ ಇದೆ. ಆದ್ದರಿಂದ ಇದು ಸಾಮೂಹಿಕ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾವು ಇವತ್ತು ಮನೆಗಾಣಬೇಕಾಗಿದೆ. ತನಿಖಾ ಸಂಸ್ಥೆಗಳೊಂದಿಗೆ ತಾವು ಕೈ ಜೋಡಿಸಬೇಕಾಗಿದೆ. ತಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ತನಿಖಾ ಸಂಸ್ಥೆಗಳ ಜೊತೆ ಕೈ ಜೋಡಿಸಿರ್ತಕ್ಕಂಥ ಆಶಾಭಾವನೆಯೊಂದಿಗೆ ಇವತ್ತು ಯಾಕೆ ಮಾದಕ ದ್ರವ್ಯಗಳ ವ್ಯವಹಾರವನ್ನು ಮಾಡ್ತಾರೆ ಅಂತಂದರೆ ಹಣದ ಆಸೆಗೋಸ್ಕರ, ಬೇಗ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಇವತ್ತು ದೇಶದ ಹಿತವನ್ನು ಬಲಿ ಕೊಡ್ತಾ ಇದ್ದಾರೆ, ಸಮಾಜದ ಆರೋಗ್ಯವನ್ನು ಬಲಿ ಕೊಡ್ತಾ ಇದ್ದಾರೆ. ಇಂಥ ಒಂದು ಕೃತ್ಯ ಭಯೋತ್ಪಾದನೆಗಿಂತಲೂ ಕಡಿಮೆ ಕೃತ್ಯ ಅಂತ ನಾನಾದರೂ ಭಾವಿಸೋದಿಲ್ಲ. ಇದು ನಮ್ಮ ದೇಶದ ಸಾರ್ವಜನಿಕ ಆರೋಗ್ಯಕ್ಕೆ, ನಮ್ಮ ದೇಶದ ಮಾನವ ಸಂಪನ್ಮೂಲವನ್ನು ಹಾಳು ಮಾಡ್ತಕ್ಕಂಥ ಕೆಲಸ. ಇದರ ಬಗ್ಗೆ ನಾವೆಲ್ಲರೂ ಕೂಡ ಹೋರಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇಲ್ಲಿ ಎರಡು ಮಾತಾಡೋಕ್ಕೆ ಅವಕಾಶ ಕೊಡೋಂಥ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನೇರವಾಗಿ ಸನ್ಮಾನ ಕಾರ್ಯಕ್ರಮದ ಕಡೆಗೆ ಸಾಗ್ತಾ ಇದ್ದಾವೆ. ಸಂಘಟಕರು ವೇದಿಕೆಯ ಮುಂಭಾಗದಲ್ಲಿ ಎರಡು ಸನ್ಮಾನದ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಇವತ್ತು ಇಬ್ಬರು ನಿವೃತ್ತ ಯೋಧರಿಗೆ ಸನ್ಮಾನವನ್ನ ಮಾಡುವವರಿದ್ದೇವೆ. ಸನ್ಮಾನದ ಆಸನಕ್ಕೆ ಸ್ವಾಗತಿಸುತ್ತಿದ್ದೇವೆ ಶ್ರೀ ದಿವಾಕರ್ ರೈ ಬುಳಿಕಳ, ನಿವೃತ್ತ ಚೀಫ್
ಪೆಟ್ಟಿ ಆಫೀಸರ್ ಭಾರತೀಯ ನೌಕಾಪಡೆ. ಶ್ರೀಯುತ ಸುಬೇದಾರ್ ಮೇಜರ್ ರಮೇಶ್ ರೈ ಬೋಳೋಡಿ, ಪರ್ಸನಲ್ ಅಸಿಸ್ಟೆಂಟ್ ಇಂಡಿಯನ್ ಆರ್ಮಿ. ಇಬ್ಬರನ್ನ ಕೂಡ ನಿಮ್ಮೆಲ್ಲರ ಗೌರವದ ಚಪ್ಪಾಳೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ ಅತಿಥಿಗಳು ದಯವಿಟ್ಟು ಆಸನವನ್ನ ಸ್ವೀಕಾರ ಮಾಡಬೇಕು. ಸನ್ಮಾನ ಪತ್ರದ ವಾಚನದ ನಂತರ ಅತಿಥಿ ಬಂಧುಗಳು ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಬ್ಬರು ನಿವೃತ್ತ ಯೋಧರನ್ನ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಇವತ್ತು ಗೌರವಿಸುವಂತ ಕಾರ್ಯಕ್ರಮವನ್ನ ಮಾಡುತ್ತಾ ಇದ್ದೇವೆ. ದಿವಾಕರ್ ರೈ ಬುಳಿಕಳ, ಸುಬೇದಾರ್ ಮೇಜರ್ ರಮೇಶ್ ರೈ ಬೋಳೋಡಿ ಆಸನವನ್ನ ಸ್ವೀಕಾರ ಮಾಡಬೇಕು. ಅತಿಥಿಗಳು ಕೂಡ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀಯುತ ದಿವಾಕರ್ ರೈ ಬುಳಿಕಳ ಇವರಿಗೆ ಸಲ್ಲಿಸುವ ಅಭಿಮಾನದ ಅಭಿನಂದನಾ ಪತ್ರ. ಶ್ರೀ ದಿವಾಕರ್ ರೈ ಬುಳಿಕಳ, ನಿವೃತ್ತ ಚೀಫ್ ಪೆಟ್ಟಿ ಆಫೀಸರ್ ಭಾರತೀಯ ನೌಕಾಪಡೆ. ಸೇವೆಯ ಕನಸುಗೆ ಭಾವಗಳು ನೂರಾರು ಎಂಬ ಮಾತಿನಂತೆ ದೇಶ ಸೇವೆಯ ಮಹೋನ್ನತ ಧ್ಯೇಯವನ್ನ ಒಡಗೂಡಿಸಿಕೊಂಡು ಭಾರತೀಯ ವಾಯುಸೇನೆಯ ಹೆಮ್ಮೆಯ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿರುವ ದಿವಾಕರ್ ರೈ ಬುಳಿಕಳರವರೇ. ಕೆಯೂರು ಗ್ರಾಮದ ಬುಳಿಕಳ ನಿವಾಸಿ ದಿವಂಗತ ರಾಮಣ್ಣ ರೈ ಎನ್ ಮತ್ತು ಪರಮೇಶ್ವರಿ ಎನ್ ರೈ ದಂಪತಿಗಳ ಮಗನಾಗಿ 1950 ಮಾರ್ಚ್ 10ರಂದು ಜನಿಸಿದ ದಿವಾಕರ್ ರೈ ಬುಳಿಕಳ ಇವರು ಪ್ರಾಥಮಿಕ ಶಿಕ್ಷಣವನ್ನ ಕೆಯೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನ ಬೆಳ್ಳಾರಿಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನ ವಿವೇಕಾನಂದ ಕಾಲೇಜಿನಲ್ಲಿ ಪೂರೈಸಿ INS ವೆಂಡೂರುತಿ ನ್ಯಾವಿಗೇಷನ್ ಮತ್ತು ಡೈರೆಕ್ಷನ್ ಸ್ಕೂಲ್ ಕೊಚ್ಚಿನ್ ಇಲ್ಲಿ ತರಬೇತಿಯನ್ನು ಪಡೆದುಕೊಂಡು 1970 ಫೆಬ್ರವರಿ 8ರಂದು ಭಾರತೀಯ ನೌಕಾಪಡೆಗೆ ನೇಮಕಗೊಂಡಿರಿ. ಇವರು ಭಾರತೀಯ ನೌಕಾಪಡೆಗೆ ಯಾರ್ಂಗ್ ಮಾಸ್ಟರ್ ಅಟ್ ಆರ್ಮ್ಸ್ ಚೀಫ್ ಪೆಟ್ಟಿ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು INS ವಿಕ್ರಾಂತ್ ಯುದ್ಧ ನೌಕೆಯಲ್ಲಿ 1971ರ ಬಾಂಗ್ಲಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದೀರಿ. INS ವಿಕ್ರಾಂತ್, INS ನೀಲಗಿರಿ, INS ಮೈಸೂರು, INS ತಲವಾರ್, INS ವಿರಾಟ್ ಮುಂತಾದ ಯುದ್ಧ ನೌಕೆಯಲ್ಲಿ ಸೇವೆಯನ್ನ ಸಲ್ಲಿಸಿದ ಹಿರಿಮೆ ನಿಮ್ಮದು. INS ಕೊಚ್ಚಿನ್, INS ಕುಂಜಾಲಿ ಬಾಂಬೆ, INS ಆಂಧ್ರ ಬಾಂಬೆ, INS ತ್ರಾತ್ರಾ ಬಾಂಬೆ, INS ಬಲ್ಸೂರ ಜಾಮ್ನಗರ್, INS ವಿಶಾಖಪಟ್ಟಣಂ, ನೇವಲ್ ಕೋಸ್ಟ್ ಬ್ಯಾಟರಿ ವೈಜಾಗ್, ನೇವಲ್ ಪ್ರಮೋಸ್ಟ್ ಪ್ರಧಾನ ಕಚೇರಿ ವಿಶಾಖಪಟ್ಟಣ ಮುಂತಾದ ನೆಲೆಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರುವಿರಿ. ಸುಮಾರು 20 ವರ್ಷ 28 ದಿನಗಳ ಸೇವೆಯೊಂದಿಗೆ ಮಾರ್ಚ್ 28, 1990ರಂದು ಸೇವಾ ನಿವೃತ್ತಿಯನ್ನ ಹೊಂದಿರುವಿರಿ. ಧರ್ಮಪತ್ನಿ ವಿಜಯ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಶ್ರೀಮತಿ ಸವಣೂರು ಸುಧಾರೈ, ಅಮೆರಿಕಾದಲ್ಲಿ ಉದ್ಯೋಗದಲ್ಲಿರುವ ಪುತ್ರ ಸಚಿನ್ ರೈ, ಆಸ್ಟ್ರೇಲಿಯಾದಲ್ಲಿ ಉದ್ಯೋಗದಲ್ಲಿರುವ ಪುತ್ರ ಚೇತನ್ ರೈ ಇವರನ್ನ ಒಳಗೊಂಡ ಸಂತೃಪ್ತ ಬದುಕು ನಿಮ್ಮದು. ತಮ್ಮ ದೇಶಭಕ್ತಿಯ ಅಹರ್ನಿಶಿ ಸೇವೆಯನ್ನ ಗುರುತಿಸಿ ಭಾರತದ 80ನೆಯ ಸ್ವಾತಂತ್ರ್ಯದ ಸಂಭ್ರಮಾಚರಣೆಯ ಶುಭ ಸಂದರ್ಭದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಕೂಡಿಂಬಾಡಿ ಇವರ ಅಧ್ಯಕ್ಷತೆಯಲ್ಲಿ ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪ್ಪಾಳೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ. ಮತ್ತೊಬ್ಬರು ಶ್ರೀಯುತ ಸುಬೇದಾರ್ ಮೇಜರ್ ರಮೇಶ್ ರೈ ಬೋಳೋಡಿ, ಪರ್ಸನಲ್ ಅಸಿಸ್ಟೆಂಟ್ ಇಂಡಿಯನ್ ಆರ್ಮಿ. ಸೇವೆಯ ಕನಸಿಗೆ ಭಾವಗಳು ನೂರಾರು ಎಂಬ ಮಾತಿನಂತೆ ದೇಶ ಸೇವೆಯನ್ನ ಮಹೋನ್ನತ ಧ್ಯೇಯವನ್ನ ಒಡಗೂಡಿಸಿಕೊಂಡು ಭಾರತೀಯ ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರುವ ಸುಬೇದಾರ್ ಮೇಜರ್ ರಮೇಶ್ ರೈ ಬೋಳೋಡಿ ಇವರೇ. ಬಿಳಿಯೂರು ಗುತ್ತು ದಿವಂಗತ ಬಾಲಕೃಷ್ಣ ರೈ ಮತ್ತು ದಿವಂಗತ ಎಸ್ ಲಲಿತಾ ಬಿಬಿ ರೈ ದಂಪತಿಗಳ ಮೊದಲನೆಯ ಮಗನಾಗಿ 1955ರ ಅಕ್ಟೋಬರ್ 7ರಂದು ಜನಿಸಿದ ರಮೇಶ್ ರೈ ಬೋಳೋಡಿ ಇವರು 1976ರ ನವೆಂಬರ್ 29ರಂದು ಭಾರತೀಯ ಸೇನೆಯ ಕೋರ್ ಆಫ್ ಸಿಗ್ನಲ್ ವಿಭಾಗದಲ್ಲಿ ಕಂಬಾಟೆಂಟ್ ಕ್ಲರ್ಕ್ ಹುದ್ದೆಗೆ ನೇಮಕಗೊಂಡಿರಿ. ಮಧ್ಯಪ್ರದೇಶ ರಾಜ್ಯದ ಜಬಲ್ಪುರದಲ್ಲಿ ತಮ್ಮ ಮೂಲ ಸೈನಿಕ ತರಬೇತಿ ಮತ್ತು ಮಹಾರಾಷ್ಟ್ರದ ಔರಂಗಾಬಾದಿನಲ್ಲಿ ನಿಗದಿತ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಇವರು ಪಂಜಾಬಿನ 16ನೆಯ ಇನ್ಫಾಂಟ್ರಿ ಡಿವಿಷನ್ ರೆಜಿಮೆಂಟಲ್ ಪ್ರಧಾನ ಕಚೇರಿ ಹಾಗೂ ಉತ್ತರ ಪ್ರದೇಶದ 4ನೆಯ ಏರ್ ಫಾರ್ಮೇಷನ್ ಸಿಗ್ನಲ್ ರೆಜಿಮೆಂಟ್ನಲ್ಲಿ ಸೇವೆಯನ್ನ ಸಲ್ಲಿಸಿದಿರಿ. ಶ್ರೀಯುತರು ಕಮಾಂಡಿಂಗ್ ಆಫೀಸರ್ಗಳಿಗೆ ಸೈನಿಕ ವೈಯಕ್ತಿಕ ಸಹಾಯಕರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ ಹಿರಿಮೆ ಇವರದು. 1983ರ ಆಗಸ್ಟ್ 1ರಂದು ತಮ್ಮ ಸ್ವಂತ ವಿನಂತಿಯ ಮೇರೆಗೆ ಸೇವೆಯಿಂದ ಬಿಡುಗಡೆ ಹೊಂದಿದಿರಿ.
1984ರ ಮಾರ್ಚ್ ತಿಂಗಳಲ್ಲಿ ಇವರು ಒಮಾನ್ ದೇಶದ ರಕ್ಷಣಾ ಸಚಿವಾಲಯದ ಆರ್ಟಿಲರಿ ಬ್ರಿಗೇಡ್ನ ಪ್ರಧಾನ ಕಚೇರಿಯಲ್ಲಿ ಸ್ಟಾಫ್ ಡ್ಯೂಟೀಸ್ ವಿಭಾಗದಲ್ಲಿ ಎನ್ಒಸಿ ಅಥವಾ ಎನ್ಸಿಒ ಆಗಿ ನೇಮಕಗೊಂಡಿರಿ. ಒಮಾನ್ ರಕ್ಷಣಾ ಸಚಿವಾಲಯದಲ್ಲಿ ಸುಮಾರು 30 ವರ್ಷಗಳ ಸೇವೆಯೊಂದಿಗೆ ಸುಬೇದಾರ್ ಮೇಜರ್ ಹುದ್ದೆಗೆ ಬಡ್ತಿಯನ್ನ ಪಡೆದು 2014ರ ಏಪ್ರಿಲ್ 30ರಂದು ಸೈನಿಕ ಸೇವೆಯಿಂದ ನಿವೃತ್ತರಾದಿರಿ. ಸೈನಿಕ ಸೇವೆಯ ನಿವೃತ್ತಿಯ ತಕ್ಷಣವೇ ಇವರು ಸುಲ್ತಾನೇಟ್ ಆಫ್ ಒಮಾನ ತೈಲ ಮತ್ತು ಅನಿಲ ಸಚಿವಾಲಯಕ್ಕಾಗಿ ಕೆಲಸವನ್ನ ಮಾಡುತ್ತಿದ್ದ ಸಂಸ್ಥೆಯೊಂದರಲ್ಲಿ ಆಂತರಿಕ ಲೆಕ್ಕ ಪರಿಶೋಧಕರಾಗಿ 2016 ಏಪ್ರಿಲ್ 30ರವರೆಗೆ ಸುಮಾರು 2 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಿರಿ. ಮೇ 2016ರಂದು ಇವರು ತಮ್ಮ ಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿಯವರೊಂದಿಗೆ ಸ್ವಗ್ರಾಮ ಕೆಯೂರಿನಲ್ಲಿರುವ ಬಳಿಕಳ ಅಬೇಜಾಲ್ನ ತಮ್ಮ ಕೃಷಿ ಭೂಮಿಯಲ್ಲಿ ಪ್ರಗತಿಪರ ಕೃಷಿಕರಾಗಿಯೂ ಮತ್ತು ಸಮುದಾಯದ ಸೇವಾ ಚಟುವಟಿಕೆಗಳಲ್ಲೂ ಕೂಡ ಅತ್ಯಂತ ಸಕ್ರಿಯರಾಗಿದ್ದಾರೆ. ಶ್ರೀಯುತರ ಏಕೈಕ ಪುತ್ರಿ ಶ್ರೀಮತಿ ಪ್ರಜ್ವಲ ಅಮೆರಿಕಾದ ಶಿಕಾಗೋದಲ್ಲ ಸಂಸ್ಥೆಯಲ್ಲಿ ಹಿರಿಯ ನಿರ್ದೇಶಕಿಯಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ತಮ್ಮ ಉದ್ಯಮಿ ಪತಿಯೊಂದಿಗೆ ಶಿಕಾಗೋದಲ್ಲಿ ನೆಲೆಸಿದ್ದಾರೆ. ತಮ್ಮ ದೇಶಭಕ್ತಿಯ ಅಹರ್ನಿಶಿ ಸೇವೆಯನ್ನ ಗುರುತಿಸಿ ಭಾರತ ಸ್ವಾತಂತ್ರ್ಯದ 80ನೆಯ ಸಂಭ್ರಮಾಚರಣೆಯ ಶುಭ ಸಂದರ್ಭದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪಾಡಿಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಆದರಣೀಯರೇ, ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ 80ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಇವತ್ತು ಸುಬೇದಾರ್ ಮೇಜರ್ ರಮೇಶ್ ರೈ ಬೋಳೋಡಿ ಪರ್ಸನಲ್ ಅಸಿಸ್ಟೆಂಟ್ ಇಂಡಿಯನ್ ಆರ್ಮಿ, ಅದೇ ರೀತಿ ಶ್ರೀಯುತ ದಿವಾಕರ್ ರೈ ಬುಳಿಕಲ ಮತ್ತು ರಮೇಶ್ ರೈ ಬೋಳೋಡಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುವಂತಹ ಕಾರ್ಯಕ್ರಮ. ಸುಮಾರು 3 ದಶಕಗಳ ಸೇನೆಯ ಸೇವೆಯನ್ನ ಗಮನದಲ್ಲಿಟ್ಟುಕೊಂಡು ಶ್ರೀಯುತ ಸುಬೇದಾರ್ ಮೇಜರ್ ರಮೇಶ್ ರೈ ಬೋಳೋಡಿ ಪರ್ಸನಲ್ ಅಸಿಸ್ಟೆಂಟ್ ಇಂಡಿಯನ್ ಆರ್ಮಿ, ಶ್ರೀ ದಿವಾಕರ್ ರೈ ಬುಳಿಕಲ ನಿವೃತ್ತ ಚೀಫ್ ಪೆಟ್ಟಿ ಆಫೀಸರ್ ಭಾರತೀಯ ನೌಕಾಪಡೆ ಇಬ್ಬರು ಸಾಧಕ ನಿವೃತ್ತ ಯೋಧರನ್ನ ಗೌರವಿಸುವ ಕಾರ್ಯಕ್ರಮ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರ ಉಪಸ್ಥಿತಿಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲ ಅತಿಥಿ ಬಂಧುಗಳ ಸಮಾಗಮದೊಂದಿಗೆ ಸಾಗಿ ಬರುತ್ತಿದೆ. ಸುಬೇದಾರ್ ಮೇಜರ್ ರಮೇಶ್ ರೈ ಬೋಳೋಡಿ, ಶ್ರೀ ದಿವಾಕರ್ ರೈ ಬುಳಿಕಲ ಇಬ್ಬರೂ ಕೂಡ ನಿವೃತ್ತಿಯ ನಂತರವೂ ಕೂಡ ಪ್ರವೃತ್ತಿಯಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಕ್ರಿಯಾಶೀಲ ಚಟುವಟಿಕೆಗಳೊಂದಿಗೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಿರುವಂತ ಇಬ್ಬರು ಸಾಧಕ ನಿವೃತ್ತ ಯೋಧರಿಗೆ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸುವ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸನ್ಮಾನವನ್ನ ಸ್ವೀಕರಿಸಿದ ಇಬ್ಬರು ನಿವೃತ್ತ ಯೋಧರಿಗೂ ಕೂಡ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆ. ಇಬ್ಬರು ಸಾಧಕರನ್ನ ಗುರುತಿಸುವುದಕ್ಕೆ ನೆರವಾಗಿರುವ ಪುತ್ತೂರು ತಾಲೂಕಿನ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಕೂಡ ವಿಶೇಷ ಕೃತಜ್ಞತೆಗಳು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಅತಿಥಿಗಳು ಮತ್ತೆ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈ ವರ್ಷ ಮತ್ತೊಂದು ವಿಶೇಷತೆಯನ್ನ ನಮ್ಮ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮಾಡುತ್ತಾ ಇದೆ. ನಿವೃತ್ತಿಗೊಂಡು ಸನ್ಮಾನವನ್ನ ಸ್ವೀಕರಿಸದೇ ಇರುವಂತ ಇಬ್ಬರು ನಿವೃತ್ತ ಯೋಧರ ಧರ್ಮ ಪತ್ನಿಯರನ್ನ ವೇದಿಕೆಯಲ್ಲಿ ಗುರುತಿಸುವಂತ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆ ವಿಶೇಷವಾಗಿ ಗೋಚರಿಸುತ್ತಿದೆ. ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ದಿವಂಗತ ನಾಯಕ್ ಮುತ್ತಪ್ಪ ಮೂಲ್ಯ ನಿವೃತ್ತ ಯೋಧ ಭಾರತೀಯ ಸೇನೆ ಇವರ ಧರ್ಮ ಪತ್ನಿ ಶ್ರೀಮತಿ ಸ್ವರ್ಣಲತಾ, ದಿವಂಗತ ಯೋಧ ನಾಯಕ ಮುತ್ತಪ್ಪ ಮೂಲ್ಯ ಇವರ ಧರ್ಮ ಪತ್ನಿ. ನಾವೊಂದು ಉಲ್ಲೇಖವನ್ನ ಮಾಡಬೇಕು, ರೈತಗೀತೆ ಮತ್ತು ನಾಡಗೀತೆ ಎರಡನ್ನ ಹಾಡುವಾಗ ಕೂಡ ಅವರು ಎದ್ದು ನಿಂತು ಸಂಪೂರ್ಣ ಹಾಡಿಗೆ ವಿಶೇಷವಾದ ಗೌರವವನ್ನ ಸಲ್ಲಿಸಿದ್ದಾರೆ. ಒಬ್ಬ ನಿವೃತ್ತ ಯೋಧನ ಹೆಂಡತಿ ಅನ್ನುವಂಥದ್ದನ್ನ
ಧರ್ಮ ಪತ್ನಿ ಅನ್ನುವುದನ್ನ ವಿಶೇಷವಾಗಿ ಸಾರಿದ ಸ್ವರ್ಣಲತಾ ಮೇಡಮ್ ಅವರಿಗೆ ಒಂದು ವಿಶೇಷ ಚಪ್ಪಾಳೆ ಮೊಳಗ್ಲಿ ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮತ್ತೊರ್ವರು ಕೂಡ ದಿವಂಗತ ಸಾ ನರಸಿಂಹ ಭಟ್, ನಿವೃತ್ತ ಯೋಧ ಭಾರತೀಯ ಭೂಸೇನೆ ಶ್ರೀಮತಿ ಜಯಶ್ರೀ ಭಟ್, ದಿವಂಗತ ಯೋಧ ಸಾರ್ಜೆಂಟ್ ನರಸಿಂಹ ಭಟ್ ಅವರ ಧರ್ಮಪತ್ನಿ ಆಸನವನ್ನ ಸ್ವೀಕರಿಸಬೇಕು. ದಯವಿಟ್ಟು ಎಲ್ಲ ಅತಿಥಿ ಬಂಧುಗಳು ಒಮ್ಮೆ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸನ್ಮಾನ ಪತ್ರದ ವಾಚನದ ಬಳಿಕ ಸನ್ಮಾನ ಶಾಸಕರು ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಇವತ್ತು ನಾವು ಸನ್ಮಾನಿಸುತ್ತಿದ್ದೇವೆ ದಿವಂಗತ ನಾಯಕ್ ಮುತ್ತಪ್ಪ ಮೂಲ್ಯ, ನಿವೃತ್ತ ಯೋಧ ಭಾರತೀಯ ಭೂಸೇನೆ ಇವರ ಧರ್ಮ ಪತ್ನಿ ಶ್ರೀಮತಿ ಸ್ವರ್ಣಲತಾ ಇವರನ್ನ. ಸೇವೆಯ ಭಾವಕ್ಕೆ ದಾರಿಗಳು ನೂರಾರು ಎಂಬಂತೆ ದೇಶ ಪ್ರೇಮದಿಂದ ಸೇನೆಯ ಕರೆಗೆ ಬೂಗುಟ್ಟು ಸ್ವಾತಂತ್ರ್ಯ ಪೂರ್ವದ ಭಾರತೀಯ ಸೇನೆಯ ಹೆಮ್ಮೆಯ ಯೋಧರಾಗಿ ಸೇವೆಯನ್ನ ಸಲ್ಲಿಸಿದ ನಿವೃತ್ತರಾದ ದಿವಂಗತರಾದ ನಾಯಕ್ ಮುತ್ತಪ್ಪ ಮೂಲ್ಯ ಇವರ ಧರ್ಮ ಪತ್ನಿಯೇ ಸ್ವರ್ಣಲತರವರು. ಯಶಸ್ವಿ ಪುರುಷನ ಸಾಧನೆಯ ಹಾದಿಯ ಬೆಳಕಿನಲ್ಲಿ ಶಕ್ತಿ ಅದು ಮಹಿಳೆ ಎಂಬಂತೆ ತಮ್ಮ ಪತಿಯ ಸೇನಾ ಸೇವೆಯ ಉಜ್ವಲ ಯಜ್ಞಕ್ಕೆ ಕೆಚ್ಚೆದೆಯ ಬೆಂಬಲವನ್ನ ನೀಡಿದವರು ಸ್ವರ್ಣಲತರವರು. 1942ರಿಂದ 1947ರವರೆಗೆ ವಿಶೇಷವಾಗಿ ಉಲ್ಲೇಖ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರ್ಪಡೆಗೊಂಡವರು ನಮ್ಮ ನಾಯಕ್ ಮುತ್ತಪ್ಪ ಮೂಲ್ಯ ಪುತ್ತೂರಿನವರು ಅನ್ನುವ ಹೆಮ್ಮೆ ನಮ್ಮದು. 1939ರಿಂದ 1945ರವರೆಗೆ ನಡೆದ ಎರಡನೆಯ ಪ್ರಪಂಚದ ಮಹಾಯುದ್ಧದಲ್ಲಿ ಭಾಗವಹಿಸಿದ ಹಿರಿಮೆ ಕೂಡ ಅದು ಮುತ್ತಪ್ಪ ಮೂಲ್ಯ ಅವರದು ಅನ್ನುವಂಥದ್ದು ವಿಶೇಷಣೀಯ. ಶ್ರೀಯುತರ ದೇಶಭಕ್ತಿಯ ಸೇನಾ ಸೇವಾ ಕಾರ್ಯಕ್ಕೆ ಆದರ್ಶ ಪತ್ನಿಯಾಗಿ ವೀರನಾರಿಯ ಭಾವದಿಂದ ಬೆಂಬಲಿಸಿದ ಶ್ರೀಮತಿ ಸ್ವರ್ಣಲತರವರೇ. ತಮ್ಮ ಇಬ್ಬರು ಪುತ್ರಿಯರು, ಅಳಿಯಂದಿರು, 3 ಮೊಮ್ಮಕ್ಕಳೊಂದಿಗೆ ಬದುಕು ಸುಖಮಯವಾಗಿರಲಿ, ಶ್ರೀದೇವರು ತಮಗೆ ಆಯುರಾರೋಗ್ಯ ಸಂಪತ್ತನ್ನ ಅನುಗ್ರಹಿಸಲಿ ಎಂಬ ಸದಾಶಯಗಳೊಂದಿಗೆ 80ನೆಯ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ಒಂದು ದೊಡ್ಡ ಚಪ್ಪಾಳೆ. ಬಹುದಿನಗಳ ನಂತರ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ಆರ್ಮಿಯಲ್ಲಿ ದ್ವಿತೀಯ ಮಹಾಯುದ್ಧದಲ್ಲಿ ಭಾಗವಹಿಸಿದ ಒಬ್ಬ ನಿವೃತ್ತ ಯೋಧನ ಧರ್ಮಪತ್ನಿಯನ್ನ ಗೌರವಿಸುವ ವಿಶೇಷ ಅವಕಾಶ. ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಶ್ರೀಮತಿ ಸ್ವರ್ಣಲತಾ ಮೇಡಮ್ ಅವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ಮತ್ತೋರ್ವರು ದಿವಂಗತ ಸಾ ನರಸಿಂಹ ಭಟ್, ನಿವೃತ್ತ ಯೋಧ ಭಾರತೀಯ ಭೂಸೇನೆ ಶ್ರೀಮತಿ ಜಯಶ್ರೀ ಭಟ್, ದಿವಂಗತ ಯೋಧ ಸಾರ್ಜೆಂಟ್ ನರಸಿಂಹ ಭಟ್ ಇವರ ಧರ್ಮಪತ್ನಿ. ಸೇವೆಯ ಭಾವಕ್ಕೆ ದಾರಿಗಳು ನೂರಾರು ಎಂಬ ದೇಶ ಪ್ರೇಮದ ಸಂಕೇತದೊಂದಿಗೆ ಸೇನೆಯ ಕರೆಗೆ ಹೋಗೊಟ್ಟು ಭಾರತೀಯ ಸೇನೆಯ ಹೆಮ್ಮೆಯ ಯೋಧರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿ ದಿವಂಗತರಾದ ಸಾರ್ಜೆಂಟ್ ನರಸಿಂಹ ಭಟ್ ಇವರ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ಭಟ್ರವರೇ. ಯಶಸ್ವಿ ಪುರುಷನ ಸಾಧನೆಯ ಆದಿಯ ಬೆಳಕಿನಲ್ಲಿ ಅದು ಶಕ್ತಿಯಾಗಿ ಮಹಿಳೆ ಎಂಬಂತೆ ತಮ್ಮ ಪತಿಯ ಸೇನಾ ಸೇವೆಯ ಯಜ್ಞಕ್ಕೆ ಕೆಚ್ಚೆದೆಯ ಬೆಂಬಲವನ್ನ ನೀಡಿದವರು ತಾವು. ಭಾರತೀಯ ವಾಯುಸೇನೆಯಲ್ಲಿ 1963ರಿಂದ 1984ರವರೆಗೆ 21 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ 1965ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಹಾಗೂ 1971ರಲ್ಲಿ ನಡೆದ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾಗವಹಿಸಿ ಶೌರ್ಯದ ಬದುಕು ಶ್ರೀ ದಿ ಸಾರ್ಜೆಂಟ್ ನರಸಿಂಹ ಭಟ್ ಇವರದು. ಶ್ರೀಯುತರು ದೇಶಭಕ್ತಿಯ ಸೇನಾ ಸೇವೆಯ ಕಾರ್ಯಕ್ಕೆ ಆದರ್ಶ ಪತ್ನಿಯಾಗಿ ವೀರ ನಾರಿಯ ಭಾವದಿಂದ ಬೆಂಬಲಿಸಿದ ಜಯಶ್ರೀ ಭಟ್ರವರೇ. ಕೆದಿಲಾ ಗ್ರಾಮದ ಕಾಂತಕೋಡಿ ಮನೆತನದವರಾಗಿ ಪ್ರಸ್ತುತ ಕೆಮ್ಮಾಯಿಯಲ್ಲಿ ತಮ್ಮ ಪುತ್ರ ಮುರಳಿ ಮೋಹನದೊಂದಿಗೆ ವಾಸಿಸುತ್ತಿರುವ ತಮ್ಮ ಬದುಕು ಸುಖಮಯವಾಗಿರಲಿ, ಶ್ರೀದೇವರು ತಮಗೆ ಆಯುರಾರೋಗ್ಯ ಸಂಪತ್ತನ್ನ ಅನುಗ್ರಹಿಸಲಿ ಎಂಬ ಸದಾಶಯದೊಂದಿಗೆ 80ನೆಯ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿವೃತ್ತ ಯೋಧ ದಿವಂಗತ ಸಾ ನರಸಿಂಹ ಭಟ್ ಇವರ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ಭಟ್ ಇವರನ್ನ ಎಲ್ಲರ ಪರವಾಗಿ ಪ್ರತಿಯೊಬ್ಬ ನಾಗರಿಕ ಬಂಧುವಿನ ಕೈಚಪ್ಪಾಳೆಯ ಸದ್ದಿನೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುವ ಕಾರ್ಯಕ್ರಮ ಇದೀಗ ಸಾಮಾನ್ಯ ಶಾಸಕರ ನೇತೃತ್ವದಲ್ಲಿ ಸಾಗಿ ಬರುತ್ತಿದೆ. ಆದರಣೀಯರೇ, ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಪ್ರಸ್ತುತ ವರ್ಷ 2 ಜನ ನಿವೃತ್ತ ಯೋಧರು, 2 ಜನ ನಿವೃತ್ತ ಯೋಧರ ಧರ್ಮಪತ್ನಿ 1939ರಿಂದ 45ರ ಪ್ರಥಮ ದ್ವಿತೀಯ ಮಹಾಯುದ್ಧದಲ್ಲಿ ಭಾಗವಹಿಸಿದ ಹಿರಿಮೆ, ಜೊತೆಗೆ
ಸ್ವಾತಂತ್ರ್ಯ ಪೂರ್ವದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ಆರ್ಮಿ INA-ದಲ್ಲೂ ಕೂಡ ಸೈನಿಕರಾಗಿ ಸೇವೆಯನ್ನ ಸಲ್ಲಿಸಿದ ಖ್ಯಾತಿಯ ದಿವಂಗತ ನಾಯಕ್ ಮುತ್ತಪ್ಪ ಮೂಲ್ಯ ಇವರನ್ನ ನಾವು ಸ್ಮರಿಸಿಕೊಳ್ಳಬೇಕಾಗಿದೆ. ಜೊತೆಗೆ 1965ರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ, 1971ರ ಬಾಂಗ್ಲಾ ವಿಮೋಚನೆ ಯುದ್ಧದಲ್ಲೂ ಕೂಡ ಭಾಗವಹಿಸಿದಂತ ವಿಶೇಷ ಹಿರಿಮೆಯನ್ನ ಹೊಂದಿಕೊಂಡಿರುವಂತಹ ದಿವಂಗತ ಸಾ ನರಸಿಂಹ ಭಟ್ ಇವರನ್ನ ಕೂಡ ನಾವು ಸ್ಮರಿಸಿಕೊಂಡು ಧರ್ಮ ಪತ್ನಿಯರಾದ ಶ್ರೀಮತಿ ಸ್ವರ್ಣಲತಾ ಮತ್ತು ಶ್ರೀಮತಿ ಜಯಶ್ರೀ ಭಟ್ ಇವತ್ತಿನ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಅತ್ಯಂತ ಲಬಲಬಿಕೆಯಿಂದ ಭಾಗವಹಿಸಿ ಸುಮಾರು 20-30 ವರ್ಷಗಳ ಹಿಂದೆ ನಿವೃತ್ತರಾಗಿರುವಂತಹ ಇಬ್ಬರು ಸೈನಿಕರನ್ನ ಕೂಡ ನೆನಪಿಸಿಕೊಂಡು ನಮ್ಮ ಇಬ್ಬರು ತಾಯಂದಿರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವತಃ ಭಾಗವಹಿಸಿ ಈ ಗೌರವವನ್ನ ಸ್ವೀಕರಿಸಿರುವಂತದ್ದು ನಮ್ಮ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಕೈಚಪ್ಪಾಳೆ ಅದು ನಮ್ಮ ಶ್ರೀಮತಿ ಸ್ವರ್ಣಲತಾ ಅವರಿಗೆ, ಶ್ರೀಮತಿ ಜಯಶ್ರೀ ಭಟ್ ಅವರಿಗೆ. ನಿಮ್ಮ ಸೇವೆ ಇನ್ನಷ್ಟು ವರುಷಗಳು ನಮ್ಮ ದೇಶಕ್ಕೆ ಸಿಗ್ಲಿ. ನಿಮ್ಮ ಇಡೀ ಕುಟುಂಬದ ಜೊತೆ ಇಡೀ ಭಾರತ ನಿಮ್ಮ ಜೊತೆಗಿರುತ್ತೆ ಅನ್ನುವಂತ ಸಂದೇಶದೊಂದಿಗೆ ಇವತ್ತು ದಿವಂಗತ ನಾಯಕ್ ಮುತ್ತಪ್ಪ ಮೂಲ್ಯ ನಿವೃತ್ತ ಯೋಧ, ದಿವಂಗತ ಸಾ ನರಸಿಂಹ ಭಟ್ ನಿವೃತ್ತ ಯೋಧರನ್ನ ಸ್ಮರಿಸಿಕೊಂಡು ಅವರ ಧರ್ಮ ಪತ್ನಿಯರಿಗೆ ವಿಶೇಷ ಗೌರವವನ್ನ ಸಲ್ಲಿಸುತ್ತಿದ್ದೇವೆ. ಇದೀಗ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪುತ್ತೂರು ತಾಲೂಕು ಮಟ್ಟದ 80ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಿವೃತ್ತ ಯೋಧರ ಧರ್ಮ ಪತ್ನಿಯರಿಗೆ ಗೌರವಾರ್ಪಣೆ ವೇದಿಕೆಯಲ್ಲಿ ಸಾಗಿ ಬರುತ್ತಿದೆ. ಶ್ರೀಮತಿ ಸ್ವರ್ಣಲತಾ, ದಿವಂಗತ ನಾಯಕ್ ಮುತ್ತಪ್ಪ ಮೂಲ್ಯ ಇವರ ಧರ್ಮ ಪತ್ನಿ ಶ್ರೀಮತಿ ಜಯಶ್ರೀ ಭಟ್, ದಿವಂಗತ ಸಾ ನರಸಿಂಹ ಭಟ್ ಇವರ ಧರ್ಮ ಪತ್ನಿ ಇವರಿಗೆ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಎಸ್, ಅತಿಥಿ ಬಂಧುಗಳು ಮತ್ತೆ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪುತ್ತೂರು ತಾಲೂಕು ಆದರಣೀಯರೇ, ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಶೈಕ್ಷಣಿಕ ಹಬ್ ಅಂತ ಹೇಳಿ ಇಡೀ ಕರ್ನಾಟಕ ಗುರುತಿಸುತ್ತೆ. ಅದರಲ್ಲೂ ಕೂಡ ಕಳೆದ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಪ್ರಥಮ ಸ್ಥಾನವನ್ನ ಪಡೆಕೊಂಡಿರುವ ಹೆಗ್ಗಳಿಕೆ ನಮ್ಮ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಿದೆ ಅನ್ನುವಂತ ಹೆಗ್ಗಳಿಕೆಯೊಂದಿಗೆ 99% ಪ್ರಗತಿಯನ್ನ ಸಾಧಿಸಿದ ಹಿರಿಮೆ ಕೂಡ ನಮ್ಮ ತಾಲೂಕಿಗಿದೆ ಅನ್ನುವಂತ ಗೌರವದೊಂದಿಗೆ ಇದೀಗ ಕಳೆದ ಶೈಕ್ಷಣಿಕ ವರ್ಷದಲ್ಲಿ SSLC ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದ ವಿದ್ಯಾರ್ಥಿಗಳನ್ನ ಗೌರವಿಸುವ ಕಾರ್ಯಕ್ರಮ. ಈ ಪಟ್ಟಿಯ ವಾಚನ ಶ್ರೀಯುತ ಹರಿಪ್ರಸಾದ್, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಪುತ್ತೂರು ಇವರಿಂದ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗೌರವಾನ್ವಿತ ಶಾಸಕರೇ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಹುಶಃ ಈ ಪ್ರತಿ ವರ್ಷ ಫಲಿತಾಂಶ ಪುತ್ತೂರು ತಾಲೂಕು ಗರಿಷ್ಠ ಸಾಧನೆಯನ್ನು ಮಾಡಿದರೊಂದಿಗೆ ಸದ್ರಿ ವರ್ಷದಲ್ಲಿ ಕೂಡ ನಾವು 99% ಫಲಿತಾಂಶವನ್ನು ಗಳಿಸಿರುವಂಥದ್ದು ಬಹುಶಃ ನಮಗೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ಸಂಗತಿ. ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಕೂಡ, ರಾಜ್ಯದಲ್ಲಿ 625ರಲ್ಲಿ 625 ಅಂಕಗಳನ್ನು ಗಳಿಸಿದಂತಹ ಅನನ್ಯ ಎ ಹೇಳುವಂಥವಳು, ಅನನ್ಯ ಎ, ಗಜಾನನ ಇಂಗ್ಲಿಷ್ ಮಾಧ್ಯಮ ಶಾಲೆ ಈಶ್ವರಮಂಗಲ, ಗರಿಷ್ಠ ಸಾಧನೆ. ಬಹುಶಃ ಇವತ್ತು ರಾಜ್ಯ ಮಟ್ಟದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕೆ ಹೋಗಿದ್ದಾರೆ ಸರ್. ಅವರ ಪರವಾಗಿ ಶಾಲೆಯಿಂದ ಅಥವಾ ಮನೆಯಿಂದ ಬಂದರೆ ವೇದಿಕೆಗೆ ಆಗಮಿಸಬೇಕು, ದಯವಿಟ್ಟು ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿದಂತಹ ಆದ್ಯ 622 ಅಂಕಗಳನ್ನು ಗಳಿಸಿದ್ದಾಳೆ. ಅವಳು ಕೂಡ ಇಂದ್ರಪ್ರಸ್ಥ ಶಾಲೆ ಉಪ್ಪಿನಂಗಡಿ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇನ್ನೊಂದು ದ್ವಿತೀಯ ಸ್ಥಾನವನ್ನು ತಾಲೂಕು ಮಟ್ಟದಲ್ಲಿ ಅಲಂಕರಿಸಿದಂತಹ 622 ಅಂಕ ಗಳಿಸಿ ಸಾನ್ವಿ ಎಸ್ ಪ್ರಭು, ಇವಳು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಿದ್ದೇನೆ. ಅವರ ಪರವಾಗಿ ಮನೆಯವರಿದ್ದರೂ ಕೂಡ ತಾವು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಈ ಒಂದು ವೇದಿಕೆಗೆ ಆಗಮಿಸಬೇಕು ಸರ್. ಬಹುಶಃ ನಮ್ಮ ಇತಿಹಾಸದಲ್ಲಿ ಸರ್ ಪ್ರಥಮ ಬಾರಿಗೆ 89% ಫಲಿತಾಂಶ ಗಳಿಸಿದ್ದೆವು, ನಂತರ 92%ಕ್ಕೆ ಬಂದೆವು, ನೆಕ್ಸ್ಟ್ 94%ಗೆ ಬಂದಿದೆ ಸರ್ ನಮ್ಮದು, ನಂತರ 95%ಕ್ಕೆ ಬಂದಿದೆ, ಪ್ರಸ್ತುತ ವರ್ಷ 99% ಬಂದಿದೆ ಸರ್. ಆದರೂ ನಮಗೆ ಸಮಾಧಾನ ಇಲ್ಲ, ಯಾಕಂದರೆ
ಈ ವರ್ಷ 44 ಮಕ್ಕಳು ನಮ್ಮದು ಅನುತ್ತೀರ್ಣರಾಗಿದ್ದಾರೆ ಇಡೀ 5,500 ಮಕ್ಕಳಲ್ಲಿ. ಸೊ ಈ ವರ್ಷದ ಫಲಿತಾಂಶದಲ್ಲಿ ಹೌದು, ಈ ವರ್ಷದ ಫಲಿತಾಂಶ ಎಲ್ಲ ಮಕ್ಕಳು ಉತ್ತೀರ್ಣ ಆಗಬೇಕು ಅಂತ ಹೇಳುವಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ ಸರ್. ಖಂಡಿತವಾಗಿ ನಮ್ಮೆಲ್ಲರ ಆಶೀರ್ವಾದದಿಂದ ಇದು ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರು ಮತ್ತು ಎಲ್ಲ ಗಣ್ಯರು ನೆರವೇರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಿದ್ದೇನೆ ಸರ್. ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಂಬರ್ 1 ಶೇಕಡ 99% ಉತ್ತೀರ್ಣರಾಗಿ ಪುತ್ತೂರಿನ ಶೈಕ್ಷಣಿಕ ಕ್ಷೇತ್ರದ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲನ್ನ ಸಾಧಿಸಿದ ಹೆಮ್ಮೆಯೊಂದಿಗೆ ಇಡೀ ಕರ್ನಾಟಕಕ್ಕೆ 625ರಲ್ಲಿ 625, 625ರಲ್ಲಿ 624 ಅಂಕಗಳನ್ನ ಪಡೆಕೊಂಡಿರುವ ತಾಲೂಕಿನ ಸಾಧಕರನ್ನ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುವ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗ್ತಾ ಇದೆ. 89ರಿಂದ 99ರವರೆಗೆ ಸತತ 3 ವರ್ಷಗಳಲ್ಲಿ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಿದ ಹಿರಿಮೆ ಪುತ್ತೂರು ತಾಲೂಕಿನ ಶಿಕ್ಷಣ ಇಲಾಖೆಗಿದೆ. ಇವತ್ತು ತಾಲೂಕಿನ ಸಾಧಕ ವಿದ್ಯಾರ್ಥಿಗಳನ್ನ ಗೌರವಿಸುವ ಕಾರ್ಯಕ್ರಮ, ಅದು 625ರಲ್ಲಿ 625, 625ರಲ್ಲಿ 624ರ ಸತತ ಪೈಪೋಟಿಗಳ ಮಧ್ಯೆ ಈ 3 ವಿದ್ಯಾರ್ಥಿಗಳು ತಾಲೂಕಿನ ಹಿರಿಮೆಯನ್ನ ರಾಜ್ಯ ಮಟ್ಟದಲ್ಲಿ ಗೋಚರಿಸುವಂತೆ ಮಾಡಿದ್ದ ಈ ದಿನ ನಾವೆಲ್ಲರೂ ಕೂಡ ಒಂದು ದೊಡ್ಡ ಚಪ್ಪಾಳೆಯನ್ನ ಈ 3 ಜನ ಹಿರಿಯ ವಿದ್ಯಾರ್ಥಿಗಳಿಗೆ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಮುಂದಿನ ಹಂತದಲ್ಲಿ ಭಾರತಾಂಬೆಯ ಸೇವೆಯನ್ನ ಮಾಡುವ ವಿಶೇಷ ಅವಕಾಶಗಳು ಈ ಮಕ್ಕಳಿಗೆ ಒದಗಿ ಬರಲಿ ಅನ್ನುವ ಸದಾಶಯದೊಂದಿಗೆ 3 ಜನ ಸಾಧಕ ವಿದ್ಯಾರ್ಥಿಗಳನ್ನ ಕೂಡ ಅತ್ಯಂತ ಗೌರವದಿಂದ, ಅಭಿಮಾನದಿಂದ, ಗೌರವಪೂರ್ವಕವಾಗಿ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಭಾರತದ ಭವಿಷ್ಯದ ಪ್ರಜೆಗಳು, ಅದ್ಭುತ ಸಾಧಕರು 3 ಜನ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಪ್ರೇಕ್ಷಕರೇ, ಮತ್ತೊಮ್ಮೆ ದೊಡ್ಡ ಕರತಾಡನ ವ್ಯಕ್ತವಾಗ್ಲಿ ಅನ್ನುವ ಸದಾಶಯದೊಂದಿಗೆ 3 ಜನ ಸಾಧಕರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತು ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಅತಿಥಿಗಳಿಗೆ ಕೃತಜ್ಞತೆಗಳು. ಮುಂದಕ್ಕೆ ಕರ್ನಾಟಕ ಸರ್ಕಾರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಅಂತರ್ಜಲ ನಿರ್ದೇಶನಾಲಯ ಬೆಂಗಳೂರು ವತಿಯಿಂದ ನಮ್ಮ ಭೂಮಿ ನಮ್ಮ ನೀರು ನಮ್ಮ ಶಕ್ತಿ ಘೋಷವಾಕ್ಯದೊಂದಿಗೆ ನೀರಿದ್ದರೆ ನಾಳೆ ಕಾರ್ಯಕ್ರಮದ ಅಡಿಯಲ್ಲಿ ಜಲ ಸಂರಕ್ಷಣೆ ಮತ್ತು ಸದ್ಬಳಕೆ ವಿಷಯದ ಬಗ್ಗೆ ಜನಜಾಗೃತಿ ಮೂಡಿಸುವಂತಹ ಪುತ್ತೂರು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ, ಪಟ್ಟಿಯ ವಾಚನ ಶ್ರೀಯುತ ಹರಿಪ್ರಸಾದ್, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಪುತ್ತೂರು ಇವರಿಂದ. ನಮ್ಮ ನೀರು ನಮ್ಮ ಶಕ್ತಿ, ಅದೇ ರೀತಿಯಲ್ಲಿ ನಮ್ಮ ಭೂಮಿ ಹೇಳುವಂಥ ವಿಚಾರದ ಮೇಲೆ ಈ ಒಂದು ಇಲಾಖೆಯಿಂದ ಸ್ಪರ್ಧೆಗಳನ್ನು ಮಾಡಲಾಗಿತ್ತು. ಬಹುಶಃ ಪುತ್ತೂರು ತಾಲೂಕು ಮಟ್ಟದಲ್ಲಿ 3 ವಿಜೇತರು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಪ್ರಥಮ ಸ್ಥಾನ ಗಳಿಸಿದಂಥವರಿಗೆ ಈ ಒಂದು ಇಂಡಿಪೆಂಡೆನ್ಸ್ ಡೇ ಅವತ್ತು ಸನ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ನಗದು ಪುರಸ್ಕಾರ ಇದಕ್ಕಿರ್ತದೆ. ಸೊ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ